ಭಕ್ತಾಭಿಮಾನಿಗಳೇ, ಭಜನಾ ಪರಿಷತ್ ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳು ಮತ್ತು ಭಜಕರ ಸಹಕಾರದಲ್ಲಿ ಭಜನಾ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿ ಭಜಕರ ಬೃಹತ್ ಸಮಾವೇಶ ಮತ್ತು ಧರ್ಮವೃತ್ತದಿಂದ ಇದೀಗ ಭಜನಾ ಸಂಕೀರ್ತನ ಮೆರವಣಿಗೆ ನಡೀತಾ ಇದೆ. ಈ ಸಂಕೀರ್ತನ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಪ್ರಮುಖರು ದಯವಿಟ್ಟು ಮೆರವಣಿಗೆಯ ಮುಂದೆ ಬರಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ತಾಯಿ ಹೊಡೆಯುವುದರ ಮೂಲಕ ಭಜನಾ ಸಂಕೀರ್ತನ ಮೆರವಣಿಗೆಗೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಈ ಭಜನಾ ಸಂಕೀರ್ತನ ಮೆರವಣಿಗೆ ದರ್ಭೆ ವೃತ್ತದಿಂದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಭಜಕರ ಬೃಹತ್ ಸಮಾವೇಶ ನಡೆಯಲಿಕ್ಕಿದೆ. ಮಾಡಿದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ಪಡೆದು ಭಜಕರಿಗೆ ಧರ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅರಳಿ ಪುತ್ತೂರವರು ಈ ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಆಸ್ತಿಕ ಭಕ್ತರು ಭಜಕರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅನ್ನುವಂತ ಮನವಿಯನ್ನು ಮಾಡುತ್ತಾ ಇದೀಗ ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಭಜನೆಗೆ ಅದರದ್ದೇ ಆದಂತಹ ಗೌರವವಿದೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಎಲ್ಲ ಸಮಾಜದ ಸ್ವಾಸ್ಥ್ಯವನ್ನ ಉಳಿಸುವಂತಹ ವ್ಯವಸ್ಥೆಯಲ್ಲಿ ಭಜನೆಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಜಾತಿ ಪಂಥ ಭಾಷೆಯನ್ನು ಮೀರಿ ಕೇವಲ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಭಕ್ತಿ ಶ್ರದ್ಧೆಯಿಂದ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತಹ ಅತ್ಯಂತ ಪರಮ ಪವಿತ್ರವಾದಂತಹ ಕಾರ್ಯಕ್ರಮ ಅದು ಭಜನೆ. ಭಜನೆಯಲ್ಲಿ ನಿರತರಾಗುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡು ಅಲೌಕಿಕವಾದಂತಹ ಆನಂದವನ್ನು ಪಡೆಯುತ್ತಾರೆ. ಲೌಕಿಕವಾದಂತಹ ಜಗತ್ತಿನಲ್ಲಿ ಇವತ್ತು ಅನೇಕ ಘಟನೆಗಳು ನಡೀತಾ ಇದೆ. ಇವತ್ತು ಭಜಕರ ಮಧ್ಯೆ ಜಾತಿಗಳನ್ನು ತಂದಿರುವಂತಹ ಪ್ರಯತ್ನಗಳು, ಭಜಕರ ಮಧ್ಯೆ ವಿಭಜನೆಯನ್ನ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಭಜನೆ ಅನ್ನುವಂಥದ್ದೇ ಸಮಾಜದಲ್ಲಿರುವಂತಹ ವಿಭಜನೆಯನ್ನು ದೂರ ಮಾಡಿ ಸಮಾಜವನ್ನು ಸಂಘಟಿತಗೊಳಿಸಿ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆಯನ್ನ, ಒಂದು ಧಾರ್ಮಿಕ ಸಂದೇಶವನ್ನು ನೀಡುವಂತ ನೆಲೆಯಲ್ಲಿ ಭಜಕರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಯಾವತ್ತೂ ಕೂಡ ಭಜಕರು ವೃತ್ತಿ ನಿರತರಲ್ಲ, ಭಜಕರು ಭಕ್ತಿ ನಿರತರು. ಈ ಭಕ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನ, ಸಮಾಜದಲ್ಲಿ ಸಂಘಟನೆಯನ್ನ, ಸಮಾಜದಲ್ಲಿ ವಿಭಜನೆಯನ್ನು ದೂರಗೊಳಿಸಿ ಸಮಾಜವನ್ನು ಸಂಘಟಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸಗಳಿಗೆ ತಡೆಯೊಡ್ಡುವಂತಹ ರಾಜಕೀಯ ಪ್ರೇರಿತ ಘಟನೆಗಳು ಸಮಾಜದಲ್ಲಿ ನಡೀತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಭಜಕರು ಆ ವ್ಯಕ್ತಿಗಳಿಗೆ ಇವತ್ತು ಭಜಕರ ಸಂಪರ್ಕವನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಭಜನೆಯಿಂದ ಆ ಭಾವೈಕ್ಯತೆಯನ್ನ, ಭಜನೆಯಿಂದ ಸಾಮರಸ್ಯವನ್ನು ಅವರು ಪಡೆದಿರಲಿಕ್ಕಿಲ್ಲ. ಇವತ್ತು ಕಪ್ಪು ಸಂಸ್ಕೃತಿ ಇರಬಹುದು ಅಥವಾ ಸಮಾಜದಲ್ಲಿ ನಡೆಯುವಂತಹ ಅನೈತಿಕವಾದಂತಹ ಕಾರ್ಯಕ್ರಮಗಳಿರಬಹುದು, ಇದಕ್ಕೆ ಕೂಡ ಬೇಕಾದರೆ ಅವರು ಪ್ರೋತ್ಸಾಹವನ್ನು ನೀಡುತ್ತಾರೆ. ಸಮಾಜದಲ್ಲಿ ಧಾರ್ಮಿಕವಾಗಿ ಸಮಾಜವನ್ನು ಸಂಘಟಿಸುವಂತಹ ಅಲೌಕಿಕವಾದಂತಹ ಆನಂದದಲ್ಲಿ ನಮ್ಮ ಆತ್ಮಮೋಕ್ಷವನ್ನು ಪಡೆಯುವಂತಹ ಅತ್ಯಂತ ಶ್ರದ್ಧೇಯವಾದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದಿಲ್ಲ. ಅವರಿಗೆ ಭಜನೆಯ ಸಂಪರ್ಕ ಬರಬೇಕು, ಭಜಕರ ಜೊತೆ ಅವರು ಕೂಡ ಸೇರಿಕೊಳ್ಳಬೇಕು. ಭಜನೆಯಿಂದ ಆ ಒಂದು ಅಲೌಕಿಕವಾದಂತಹ ಆನಂದವನ್ನು ಅವರು ಕೂಡ
ಪಡಿಬೇಕು ಅನ್ನುವಂಥದ್ದು ನಮ್ಮ ಆಶಯ. ಮುಂದಿನ ದಿನಗಳಲ್ಲಿ ಅಂತಹ ವಿಘ್ನ ಸಂತೋಷಗಳಿಗೆ, ಅಂತಹ ಸಮಾಜದಲ್ಲಿ ಭಜಕರನ್ನು ಕೂರುವಂತಹ ವ್ಯವಸ್ಥೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ರಾಜಕೀಯ ಪ್ರೇರಿತವಾದಂತಹ ವ್ಯಕ್ತಿಗಳಿಗೆ ಭಜನೆಯಲ್ಲಿ ತೊಡಗಿಸಿಕೊಳ್ಳುವುದಾಗಲಿ, ನಮ್ಮ ಜೊತೆ ಅವರು ಕೂಡ ಸೇರಿಕೊಳ್ಳಿ, ಭಜನೆಯಿಂದ ಭಗವಂತನನ್ನು ಉಳಿಸಿಕೊಳ್ಳುವಂತಹ ಶ್ರದ್ಧೆಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಲಿ. ಅವಾಗ ಆ ಭಜನೆಯ ಶ್ರೇಷ್ಠತೆ ಅವರಿಗೆ ಅರಿವಾಗ್ತದೆ. ಈ ನೆಲೆಯಲ್ಲಿ ಅವರ ಆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಇವತ್ತು ದರ್ಗಾ ವೃತ್ತದಿಂದ ನಾವು ಭಜಕರ ಬೃಹತ್ ಮೆರವಣಿಗೆ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇದೀಗ ಈ ಸಮಾವೇಶವನ್ನ ಬೃಹತ್ ಮೆರವಣಿಗೆಯನ್ನ ಉದ್ಘಾಟನೆಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಶ್ರೀಯುತ ಲೋಕೇಶ್ ಹೆಗ್ಡೆ ಅವರಿದ್ದಾರೆ, ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಧಾರ್ಮಿಕ ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವವರು. ತಮ್ಮನ್ನ ಈ ಭಜನಾ ಸಂಕೀರ್ತನ ಮೆರವಣಿಗೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಅಶೋಕ್ ಗ್ರಹಿಸುವವರಿಗೆ ತಮ್ಮನ್ನು ಭಜನಾ ಸಂಕೀರ್ತನ ಮೆರವಣಿಗೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಬಾಳಾಡು ತಮಿಳು ಬ್ಯಾಂಕಿನ ನಿರ್ದೇಶಕರು, ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಲೋಕೇಶ್ ಕಿತ್ತೂರಿ ಅವರು, ಶ್ರೀಯುತ ಸುಬ್ಬಯ್ಯ ಕೊಡದಾರೆ, ಶ್ರೀಯುತ ದಿನೇಶ್ ಪಣ್ಣೂರವರು, ಶ್ರೀಯುತ ಗೋಪಾಲಕೃಷ್ಣರವರು ಹಾಗೂ ಇಲ್ಲಿರುವಂತಹ ಎಲ್ಲ ಬಂಧುಗಳನ್ನ ಶ್ರದ್ಧೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈಗ ನಮ್ಮ ಜೊತೆ ಪ್ರಮುಖರಿದ್ದಾರೆ. ಅವರಿಂದ ತಾಯಿ ಉಳಿಯುವುದರ ಮೂಲಕ ಆ ಭಗವಂತನಿಗೆ ಈ ಭಜನಾ ಸಂಕೀರ್ತನ ಮೆರವಣಿಗೆಯನ್ನು ಸಮರ್ಪಿಸಿ ಭಜನಾ ಸಂಕೀರ್ತನ ಭಜನೆಯ ಯಾವುದೇ ಕಾರ್ಯಕ್ರಮಕ್ಕೆ ತಡೆಯೊಡ್ಡುವಂತಹ ವಿಘ್ನ ಸಂತೋಷಗಳಿಗೆ ಸದ್ಬುದ್ಧಿಯನ್ನು ದೇವರು ನೀಡಲಿ ಅನ್ನುವಂತಹ ಯೋಚನೆಯಡಿಯಲ್ಲಿ ಆ ಮಲ್ಲಿಗೇಶ್ವರ ದೇವರಿಗೆ ಎಲ್ಲವನ್ನ ಸಮರ್ಪಿಸಿ ನಾವು ಇದೀಗ ತಾಯಿ ಉಳಿಯುವುದರ ಮೂಲಕ ಭಜನಾ ಸಂಕೀರ್ತನ ಮೆರವಣಿಗೆಯನ್ನು ಉದ್ಘಾಟನೆಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಹಾಗಣಪತಿ ಮತ್ತು ಮಾಲಿಂಗೇಶ್ವರ ದೇವರನ್ನು ಸ್ಮರಣ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಮೆರವಣಿಗೆ ಮತ್ತು बोलो श्री मंजुनाथ स्वामी के, बोलो श्री मालिंगेश्वर स्वामी के, श्री मालिंगेश्वर देवरादार विंदಕ್ಕೆ ಗೋವಿಂದೇಂದ್ರಿ ಗೋವಿಂದ, ಶ್ರೀ ಉಲ್ಲಾಸಮ್ಮ ದೇವರಾದಾರ ವಿಂದಕ್ಕೆ ಗೋವಿಂದೇಂದ್ರಿ ಗೋವಿಂದ.
ಭಜನಾ ಸಂಕೀರ್ತನ ಮೆರವಣಿಗೆ ಆರಂಭಗೊಳ್ತಾ ಇದೆ. ಇದು ಮಹಾಲಿಂಗೇಶ್ವರ ದೇವರ ಸನ್ನಿಧಾನ ಕಚೇರಿಯಲ್ಲಿ ಅಲ್ಲಿ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಆ ಬಳಿಕ ಸಹಿ ಸಂಗ್ರಹ ಅಭಿಯಾನ ನಡೆದಿದೆ. ಆ ಸಹಿ ಸಂಗ್ರಹವನ್ನು ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ನಾವು ನೀಡುತ್ತಿದ್ದೇವೆ. ಸಮಾಜದಲ್ಲಿ ಭಜನೆಗಳಲ್ಲಿ ರಾಜಕೀಯವನ್ನು ತಂದಿಟ್ಟು ಜಾತಿಗಳನ್ನು ನಡೆಯುವಂತಹ ಕಾರ್ಯಕ್ರಮವನ್ನು ಸಮರ್ಥವಾಗಿ ನಿವಾರಿಸಬೇಕು ಮತ್ತು ಯಾವುದೇ ಜಾತಿ ಪಂಥ ಮತ್ತು ಭಾಷೆಗಳನ್ನು ಇಲ್ಲದೆ ಎಲ್ಲ ಭಜನೆಗಳನ್ನು ಭಗವಂತನ ಜನಗಳಿಗೆ ಅವರ ಭಕ್ತಿ ಭಾವವನ್ನು ಸಮರ್ಪಿಸಿ ಮಾಡುವಂತಹ ಭಜನೆಯಲ್ಲಿ ಯಾವತ್ತೂ ಕೂಡ ನಾವು ರಾಜಕೀಯವನ್ನು ನೋಡಿದವರಲ್ಲ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನುವಂತಹ ಮನವಿಯನ್ನು ಮಾಡೋಣ ಮತ್ತು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇದೀಗ ಭಜಕರ ಬೃಹತ್ ಸಮಾವೇಶದ ಸಲುವಾಗಿ ಗರ್ಭಗೃಹದಿಂದ ಭಜಕರ ಭಜನಾ ಸಂಕೀರ್ತನ ಮೆರವಣಿಗೆ ಆರಂಭಗೊಳ್ತಾ ಇದೆ. ಎಲ್ಲ ಭಜಕರು ಮತ್ತು ಬಂಧುಗಳು ಪಾದರಕ್ಷೆಯನ್ನು ಧರಿಸದೆ ಈ ಸಂಕೀರ್ತನ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅನ್ನುವ ಮನವಿಯನ್ನು ಮಾಡ್ತಾ ಇದ್ದೇವೆ. ಭಗವಂತನಿಗೆ ನಮ್ಮ ತನು ಮನವನ್ನು ಸಮರ್ಪಿಸಿ ಭಗವಂತನಲ್ಲಿ ಆ ನಮ್ಮ ಏನು ಸಂದೇಶಗಳಿದೆ, ನಮ್ಮ ಏನು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ನಡೆಸುವಂತ ಕೆಲಸಗಳಿಗೆ ಭಗವಂತ ಅನುಗ್ರಹಿಸಬೇಕು ಅನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಸೂಚನೆಯನ್ನು ಪಾಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹೆಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಹೊಳೆಯುವರು ಭವದೊಳಗೆ ಶ್ರೀಹರಿ ಶ್ರೀಹರಿ ಶ್ರೀಹರಿ. ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಸರ ಕರಳೆಯರೊಡಗೂಡಿ ಹರಿ ಕುಣಿದ ಕರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ
ಆದರಣೀಯ ಭಕ್ತಾಭಿಮಾನಿಗಳೇ, ಭಜನಾ ಪರಿಷತ್ ಹಾಗೂ ಪುತ್ತೂರಿನ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಭಜಕರ ಸಹಕಾರದಲ್ಲಿ ದರ್ಬೆ ವೃತ್ತದಿಂದ ಆರಂಭಗೊಂಡಿರುವ ಭಜನಾ ಸಂಕೀರ್ತನ ಮೆರವಣಿಗೆ ರಾಜರಸ್ತೆಯಲ್ಲಿ ಆಗಮಿಸ್ತಾ ಇದೆ. ಇತ್ತೀಚೆಗೆ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ ಬಗ್ಗೆ, ಭಜಕರ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳ ವಿರುದ್ಧ ಮತ್ತು ಅವರಿಗೆ ಆ ಸದ್ಬುದ್ಧಿಯನ್ನ ನೀಡಿ ನಮ್ಮ ಭಜನೆಯ ಸಂಕೀರ್ತನೆ ಅಥವಾ ಭಜನಾ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗವಹಿಸಿ ಭಜನೆಯಿಂದ ಸಿಗುವಂತಹ ಅಲೌಕಿಕವಾದ ಆನಂದವನ್ನು ಪಡೆಯಬೇಕು ಮತ್ತು ಅವರಿಗೆ ಸದ್ಬುದ್ಧಿ ಆ ಭಗವಂತ ನೀಡಬೇಕು ಅನ್ನುವಂಥ ನೆಲೆಯಲ್ಲಿ ಇವತ್ತು ಭಜನಾ ಪರಿಷತ್ತು, ಪುತ್ತೂರಿನ ವಿವಿಧ ಹಿಂದೂಪರ ಸಂಘಟನೆಗಳು ಮತ್ತು ಭಜಕರ ಸಹಕಾರದಲ್ಲಿ ನಡೀತಾ ಇದೆ. ಈ ಸಮಾವೇಶದ ಪ್ರಯುಕ್ತವಾಗಿ ನಡೀತಾ ಇರುವಂತಹ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ರಾಜರಸ್ತೆಯಲ್ಲಿ ಆಗಮಿಸ್ತಾ ಇದೆ. ಮುದದಿ ಮುಕುಂದ ಸದನ ಬಂದ, ಮುದದಿ ಮುಕುಂದ ಸದನ ಬಂದ, ದಧಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಪ್ಯಾಂಟ್ ಮಾತ್ರ ಗೋಪೀಕರಣ ಮಗ ಧಾರ ಇವ ಚೋರ ಸುಕುಮಾರ, ಗೋಪೀಕರಣ ಮಗ ಧಾರ ಇವ ಚೋರ ಸುಕುಮಾರ, ಗೋಪೀಕರಣ ಮಗ ಧಾರ ಇವ ಚೋರ ಕೋರ್ಚಿ ಕೋರ್ಚಿ ಮೀಸಲು ಬೆಣ್ಣೆ ತಿಂದ, ಮೀಸಲು ಬೆಣ್ಣೆ ತಿಂದ, ನಿನ್ನ ತಂದ ಆನಂದ. ಗೋಪೀಕರಣ ಮಗ ಧಾರ ಇವ ಚೋರ ಸುಕುಮಾರ, ಗೋಪೀಕರಣ ಮಗ ಧಾರ ಇವ ಚೋರ ಸುಕುಮಾರ. ನೋಡಿ ನಿಕ್ಕ ಭಾರಿ ಪಟ್ಟ, ಗೋಪೀಕರಣ ಮಗ ಗೋಪೀಕರಣ ಮಗ ಇವ ಚೋರ
ಭಜನಾ ಪರಿಷತ್, ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಭಜಕರ ಸಹಕಾರದಲ್ಲಿ ಪುತ್ತೂರು ಧರ್ಮಸ್ಥಳದಿಂದ ಇದೀಗ ಆರಂಭಗೊಂಡಂತಹ ಭಜನಾ ಸಂಕೀರ್ತನ ಮೆರವಣಿಗೆ ಮಹಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಗದ್ದೆಗೆ ತೆರಳಲಿಕ್ಕೆ ಸಮಾಜದಲ್ಲಿ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುವ, ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿರುವ ರಾಜಕೀಯ ಪ್ರೇರಿತ ಶಕ್ತಿಗಳ ವಿರುದ್ಧವಾಗಿ ಮತ್ತು ಅವರಿಗೆ ಆ ಭಗವಂತ ಸದ್ಬುದ್ಧಿಯನ್ನು ನೀಡಿ ಅವರಲ್ಲಿ ಕೂಡ ಸಾತ್ವಿಕ ಭಾವ ಸಮ್ಮಿಳಿತವಾಗುವಂತೆ ಮಾಡಲಿ ಎನ್ನುವಂತಹ ಪ್ರೇರಣೆ ನೀಡಬೇಕು ಆ ಭಗವಂತ ಅನ್ನುವ ನೆಲೆಯಲ್ಲಿ ಇವತ್ತು ಭಜಕರು ಬೃಹತ್ತಾಗಿ ನಡೆಸ್ತಾ ಇರುವಂತಹ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ರಾಜರಸ್ತೆಯಲ್ಲಿ ಆಗಮಿಸ್ತಾ ಇದೆ. ಸಮಾಜದಲ್ಲಿ ವಿಭಜನೆಯನ್ನು ದೂರ ಮಾಡಿ ಸಮಾಜವನ್ನ ಸಂಘಟಿಸುವ ಭಜನೆ ಸಾತ್ವಿಕವಾದಂತಹ ಪರಂಪರೆಯಿಂದ ಬಂದಿದೆ. ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಭಜಕರು ಧರ್ಮ ಶ್ರದ್ಧೆಯಿಂದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡಿ, ಭಾವವನ್ನು ಸಮರ್ಪಣೆ ಮಾಡಿ ಭಾಗವಹಿಸುವಂತಹ ಭಜನೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಅದೆಷ್ಟೋ ಯಶಸ್ವಿಯಾಗಿವೆ. ಆದರೆ ಇವತ್ತು ಜಾತಿ ಮತ್ತು ಪಂಥವನ್ನ, ಭಾಷೆಯನ್ನ ಮೀರಿ ಭಜನಾ ಸಂಕೀರ್ತನ ಕಾರ್ಯಕ್ರಮಗಳು ಇಡೀ ದೇಶದಾದ್ಯಂತ ನಡೀತಾ ಇದೆ. ಇದರಲ್ಲಿಯೂ ಕೂಡ ರಾಜಕೀಯವನ್ನ ಮಿಶ್ರಗೊಳಿಸಿ ಜಾತಿಗಳನ್ನು ಹೊಡೆಯುವಂತಹ ವ್ಯವಸ್ಥಿತವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಯಾವುದೋ ರಾಜಕೀಯ ಲಾಭಕ್ಕಾಗಿ ಅಥವಾ ಯಾರದೋ ಲಾಭಿಗಾಗಿ ಸನ್ನತನವನ್ನ ಬಿಟ್ಟು ಇವತ್ತು ಹಿಂದೂ ಕಾರ್ಯಕ್ರಮವಾದಂತಹ ಭಜನಾ ಸಂಕೀರ್ತನೆಗೆ, ಭಜನಾ ಕಾರ್ಯಕ್ರಮಕ್ಕೆ ತಡೆಯೊಡ್ಡುವಂಥದ್ದು ಮತ್ತು ಸಮಾಜದಲ್ಲಿ ವಿಭಜನೆಯನ್ನ ಮಾಡುವುದಕ್ಕಾಗಿ ಭಜನೆಗೆ ಇವತ್ತು ಭಜನೆಯ ಮೂಲಕ್ಕೆ ಕೊಳ್ಳಿಯಿಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಅದರ ವಿರುದ್ಧವಾಗಿ ಸಮಾಜ ಸಂಘಟಿತಗೊಳ್ಳಬೇಕು. ಹಿಂದೂ ಸಂಘಟನೆಗಳು, ಹಿಂದೂ ಸಮಾಜ ಇದನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವಂತಹ ಜಾಗೃತಿಯನ್ನ ಮಾಡುವ ನೆಲೆಯಲ್ಲಿ ಭಜನಾ ಸಂಕೀರ್ತನ ಮೆರವಣಿಗೆ ನಡೀತಾ ಇದೆ. ಇದೀಗ ಪುತ್ತೂರು ಮಹತ್ವಮಾರ ಮಹಲಿಂಗೇಶ್ವರ ದೇವರ ಜಾತ್ರೆ ಗದ್ದೆಗೆ ತೆರಳಿ ಅಲ್ಲಿ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮಾಡಿಲ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗ ಕೌಸ್ತುಭ ಕರ್ಮಯೋಗಿ ಸಂಕರ್ಮ ತಪಸ್ವಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ಪಡೆದು ಭಜಕರಿಗೆ ದಿವ್ಯ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಹರಿಣಿ ಪುತ್ತೂರಾಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅನೇಕ ಧರ್ಮಶ್ರದ್ಧೆಯ ಬಂಧುಗಳಿಂದ ನಡೀತಾ ಇರುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ, ಭಜಕರ ಸಮಾವೇಶದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವ ಮನವಿಯನ್ನು ಮಾಡ್ತಾ ಇದ್ದಾರೆ.
ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಆತ್ಮತುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ಆತ್ಮತುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯೊಳು ಬಂದು ಕೂಡು ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯೊಳು ಬಂದು ಕೂಡು ದಾಸಾಗೆ ಹವನುತ ಮಾರುತಿ ಹನುಮ ದಾಸಾಗೆ ಹವನುತ ಮಾರುತಿ ಹನುಮ ದಾಸಾಗೆ ಹರ ಜೈ ಬಲ ಭೀಮ ಆಂಜನೇಯ ಬಲ ಭೀಮ ಭಕ್ತವರ ಭಕ್ತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲ ಭೀಮ ಭಕ್ತವರ ಭಕ್ತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ
ಭಜಕ ಪ್ರಮುಖರಿಗೆ ಒಂದು ಸೂಚನೆ ಇದೆ. ನಾವೆಲ್ಲರೂ ಕೂಡ ಸರತಿ ಸಾಲಿನಲ್ಲೇ ಸೇರಿಕೊಳ್ಳಬೇಕು ಅನ್ನುವಂಥ ಮನವಿಯನ್ನ ಸಂಘಟಕರು ಮಾಡಿದ್ದಾರೆ. ಆದಷ್ಟು ನಾವು ಸಾಲನ್ನ ಅತ್ಯಂತ ಸುಂದರವಾಗಿ ಜೋಡಿಸಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ಪುತ್ತೂರಿನ ವಿವಿಧ ಹಿಂದುಳಿದ ಸಂಘಟನೆಗಳು ಹಾಗೂ ಭಜಕರ ಸಹಕಾರದಲ್ಲಿ ಸರ್ಕಾರದಿಂದ ಆರಂಭಗೊಂಡ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ರಾಜರಸ್ತೆಯಲ್ಲಿ ಆಗಮಿಸ್ತಾ ಇದೆ. ಇತ್ತೀಚೆಗೆ ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ವಿಘ್ನವನ್ನು ತಂದುಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ಒಂದಷ್ಟು ಮನಸ್ಸುಗಳು ಭಜಕರ ವಿರುದ್ಧ, ಉಳಿದ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಮಹಿಳೆಯರ ವಿರುದ್ಧ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಮಾಡಿರುವ ವಿಚಾರವಾಗಿ ಅವರಿಗೆ ಆ ಭಗವಂತ ಸದ್ಬುದ್ಧಿಯನ್ನು ಕರುಣಿಸಲಿ. ಭಜಕರ ಜೊತೆ ಈ ಭಜನೆಯಲ್ಲಿ ಅವರು ಕೂಡ ಪಾಲ್ಗೊಳ್ಳುವಂತಾಗಲಿ. ಅಲೌಕಿಕವಾದಂತಹ ಆನಂದ, ಅತ್ಯಂತ ಪರಮ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಈ ಭಜನಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸುವ ಮೂಲಕ ಅವರಿಗೆ ಭಜನೆ ಅಂದರೆ ಏನು ಅನ್ನುವಂಥದ್ದು ಮನವರಿಕೆ ಆಗಲಿ ಅನ್ನುವಂಥ ನೆಲೆಯಲ್ಲಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಬೃಹತ್ ಭಜನಾ ಸಂಕೀರ್ತನ ಮೆರವಣಿಗೆ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಈ ಮೆರವಣಿಗೆ ಸಮಾವೇಶಗೊಂಡು ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮಾಡಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಹರಿಣಿ ಪುತ್ತೂರಾಯರು ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಆಸ್ತಿಕ ಬಂಧುಗಳು ಭಜಕರು ಈ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ನಡೆಯುವಂತಹ ಸಹಿ ಸಂಗ್ರಹ ಅಭಿಯಾನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದನ್ನ ಪುತ್ತೂರಿನ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವು ಸಲ್ಲಿಸುವವರಿದ್ದೇವೆ. ಭಜಕರ ವಿರುದ್ಧವಾಗಿ ಮಾಡುವಂತಹ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಬಾರದು. ಭಜನೆ ಸಮಾಜದಲ್ಲಿ ಸಂಘಟನೆಯನ್ನು ಮಾಡುವುದಕ್ಕೆ ಇರುವಂಥದ್ದು. ಭಜನೆ ಯಾವತ್ತೂ ಕೂಡ ಸಮಾಜದಲ್ಲಿ ವಿಭಜನೆಯನ್ನ ಮಾಡುವುದಿಲ್ಲ. ಭಜನೆಯಿಂದ ಸಂಘಟನೆ ಆಗ್ತದೆ ಅನ್ನುವಂಥ ನೆಲೆಯನ್ನ ಮತ್ತೊಮ್ಮೆ ನಾವು ಸಾರಿ ಸಾರಿ ಹೇಳ್ತಾ ಆ ವ್ಯಕ್ತಿಗಳು ಈ ಭಜನೆಯಲ್ಲಿ ಪಾಲ್ಗೊಳ್ಳುವಂತಾಗಬೇಕು. ಲೌಕಿಕವಾದಂತಹ ಸುಖ ಭೋಗಗಳಿಂದ ವಿಮುಕ್ತರಾಗಿ ಅಲೌಕಿಕವಾದಂತಹ ಆನಂದವನ್ನ, ಅಲೌಕಿಕವಾದಂತಹ ಸುಖವನ್ನ ಪಡೆಯಬೇಕಾದರೆ ಭಗವಂತನ ಮಾರ್ಗ, ಭಗವಂತನಿಗೆ ನಾವು ಶರಣಾಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಮುಖಂಡರಾದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯ ಭಕ್ತಾಭಿಮಾನಿಗಳೇ, ಭಜನಾ ಪರಿಷತ್ ಪುತ್ತೂರು, ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಭಜಕರ ಸಹಕಾರದಿಂದ ನಡೀತಾ ಇರುವಂತಹ ಭಜಕರ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. ಸಮಾಜದಲ್ಲಿ ಭಜಕರ ವಿರುದ್ಧವಾಗಿ, ಭಜನೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ, ಹೆಣ್ಣು ಮಕ್ಕಳ ವಿರುದ್ಧವಾಗಿ ಹೇಳಿರುವಂತಹ ಹೇಳಿಕೆಗಳ ವಿರುದ್ಧವಾಗಿ ಮತ್ತು ಭಜನೆಯ ಮೂಲಕ ಸಮಾಜದಲ್ಲಿ ಸಂಘಟನೆಯಾಗ್ತದೆ. ಭಜನೆ ಅನ್ನುವಂಥದ್ದು ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಭಜನೆ ಕರ್ನಾಟಕದಲ್ಲಿ ಪುರಂದರದಾಸರಿಂದಲೇ ಆರಂಭಗೊಂಡಿದೆ. ಮಹಾಭಾರತದ ಶ್ಲೋಕಗಳು ಕೂಡ ಭಜನೆಯನ್ನ ಪ್ರತಿನಿಧಿಸುತ್ತದೆ. ಭಜನೆ ಎನ್ನುವಂಥದ್ದು 6ನೇ ಶತಮಾನದಿಂದಲೇ ಬಳಕೆಯಲ್ಲಿರುವಂಥದ್ದು. ಸಮಾಜದಲ್ಲಿ ಸಂಘಟನೆಯನ್ನು ಮಾಡುವುದರ ಮುಖಾಂತರ ಸಮಾಜದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಭಜನೆ ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಉಳಿಸ್ತಾ ಇದೆ. ಸ್ವಾತಂತ್ರ್ಯ ಚಳವಳಿಗೆ ಕೂಡ ಭಜನೆ ಬಳಕೆಯಾಗಿದೆ. ಸಮಾಜವನ್ನು ಸಂಘಟಿಸುವಲ್ಲಿ, ದೇಶವನ್ನು ಕಟ್ಟುವಲ್ಲಿ ಭಜನೆ ಅದೆಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆಯೋ ಅದನ್ನು ನಿಂದಿಸುವಂತಹ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಮಹಿಳೆಯರ ವಿರುದ್ಧವಾಗಿ ಇವತ್ತು ಮಾತನಾಡುವುದರ ಮುಖಾಂತರ ಯಾವುದೋ ರಾಜಕೀಯ ಶಕ್ತಿಗಳಿಗೆ ಬಲಿಯಾಗಿ
ತನ್ನನ್ನು ತಾನು ಮಾರಿಕೊಳ್ಳುವಂತಹ ಸ್ಥಿತಿಯಲ್ಲಿ ಮನಸ್ಥಿತಿಗೆ ವಿರುದ್ಧವಾಗಿ ಅವರಿಗೂ ಕೂಡ ಆ ಭಗವಂತ ಸದ್ಬುದ್ಧಿಯನ್ನ ನೀಡಬೇಕು ಅನ್ನುವಂಥ ನೆಲೆಯಲ್ಲಿ ಈ ಭಜನಾ ಸಂಕೀರ್ತನ ಮೆರವಣಿಗೆ ನಡೀತಾ ಇದೆ. Ram
ನೀತ ರಾಜಿಸುವಾಗ ಪಾಪಗಳೆಲ್ಲವ ನೋಡಿದ್ದೇನೆ ಪುಣ್ಯಗಳಿವಾಗ ಪಾಪಗಳೆಲ್ಲವ ನೋಡಿದ್ದೇನೆ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ಬಣ್ಣ ಬಣ್ಣದಿಂದ ಮಗಳ ಬೋಧಿಸುತ್ತ ಮಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾಗ ಬಣ್ಣ ಬಣ್ಣದಿಂದ ಮಗಳ ಬೋಧಿಸುತ್ತ ಮಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾಗ ಪುಣ್ಯವಂತರಿಂದ ಮಗು ಪೂಜೆಗೊಂಬಾಗ ಪುಣ್ಯವಂತರಿಂದ ಮಗು ಪೂಜೆಗೊಂಬಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ರಾಘವೇಂದ್ರ ತೀರ್ಥಗೀತ ರಾಜಿಸುವಾಗ ಪಾಪಗಳೆಲ್ಲವ ನೋಡಿಸಿ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ಕಾಮಕ್ರೋಧಾದಿಗಳನ್ನ ಕಾಲಿಲುಗಾಗ ಗೀತ ಲೋಕಶೇಷನಂತೆ ನಾಲ್ಕು ವೇದ ಪಟ್ಟಾಗ ಕಾಮಕ್ರೋಧಾದಿಗಳನ್ನ ಕಾಲಿಲುಗಾಗ ಗೀತ ಲೋಕಶೇಷನಂತೆ ನಾಲ್ಕು ವೇದ ಪಟ್ಟಾಗ ಭೂಮಿಯೊಳು ದುರ್ವಾದಿಗಳನ್ನ ಭೂರಿಗೆದ್ದಾಗ ಭೂಮಿಯೊಳು ದುರ್ವಾದಿಗಳನ್ನ ಭೂರಿಗೆದ್ದಾಗ ಯೋಗೀಂದ್ರ ತೀರ್ಥರೇ ವಿಶ್ವವೆಂದಾತ ಶ್ರೀಮದ್ ಯೋಗೀಂದ್ರ ತೀರ್ಥರೇ ವಿಶ್ವವೆಂದಾತ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾಗ ಪಾಪಗಳೆಲ್ಲವ ನೋಡಿದ್ದೇನೆ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ಸಿದ್ಧ ವಿದ್ಯೆಗಳಲ್ಲಿ ಭಕ್ತ ದಿಗ್ಗಜನಾದ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾಗ ಸಿದ್ಧ ವಿದ್ಯೆಗಳಲ್ಲಿ ಭಕ್ತ ದಿಗ್ಗಜನಾದ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾಗ ಅಧ್ಯಕ್ಷ ವಿಠಲನ ಜಾಗದಲ್ಲಿ ಪ್ರಾಗ ಅಧ್ಯಕ್ಷ ವಿಠಲನ ಜಾಗದಲ್ಲಿ ಪ್ರಾಗ ತುಂಗಭದ್ರಾ ತೀರದಲ್ಲಿ ತಾನು ವಾಸ್ತವನಾದ ತುಂಗಭದ್ರಾ ತೀರದಲ್ಲಿ ತಾನು ವಾಸ್ತವನಾದ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾಗ ಪಾಪಗಳೆಲ್ಲವ ನೋಡಿ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ರಕ್ಷಮ ಆದರಣೀಯ ಭಕ್ತಾಭಿಮಾನಿಗಳೇ, ಭಜನಾ ಪರಿಷತ್ ಪುತ್ತೂರು ಹಾಗೂ ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಭಜಕರ ಸಹಕಾರದೊಂದಿಗೆ ನಡೀತಾ ಇರುವಂತಹ ಭಜನಾ ಸಂಕೀರ್ತನ ಮೆರವಣಿಗೆ
ಇದೀಗ ಬಸ್ ನಿಲ್ದಾಣವನ್ನು ತಲುಪಿದೆ. ಇದೀಗ ಭಜನಾ ಸಂಕೀರ್ತನ ಮೆರವಣಿಗೆ ಮಹಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಆಗಮಿಸಿ ಅಲ್ಲಿ ನಟರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾಡಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದಿವ್ಯ ಸಂದೇಶವನ್ನು ನೀಡಲಿದ್ದಾರೆ. ಹರಿಣಿ ಕುಂದರಾಯರು ಹಾಗೂ ಕನ್ಯಾಕುಮಾರ್ ರೈ ಬೆಳೆಯೂರು ಬಿಟ್ಟು ಧಾರ್ಮಿಕ ಪರಿಷತ್ತಿನ ಗೌರವಾಧ್ಯಕ್ಷರು ಈ ಗಣ್ಯರ ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇತ್ತೀಚೆಗೆ ಭಜಕರ ವಿರುದ್ಧ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಮಹಿಳೆಯರ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡಿರುವ ವಿರುದ್ಧವಾಗಿ ಭಜನೆ ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಮನುಷ್ಯನ ಬದುಕಿನ ಅಂಧಕಾರ ನಿವಾರಣೆಗೆ ಆ ಭಗವಂತನನ್ನು ಸ್ತುತಿಸಿ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಭಗವಂತನ ಧ್ಯಾನವನ್ನು ಮಾಡುವಂತ ಅತ್ಯಂತ ಶ್ರೇಷ್ಠವಾದಂತಹ ಭಜನಾ ಕಾರ್ಯಕ್ರಮ ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಕಲಿಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳುವ ಸುಲಭ ಸಾಧನ ಯಾವುದು ಅಂತ ಕೇಳಿದರೆ ಅದು ಭಜನೆ. ಭಜನೆಯಿಂದ ಭಾವೈಕ್ಯತೆ ಸೃಷ್ಟಿಯಾಗುತ್ತದೆ. ಭಜನೆ ಜಾತಿ ಪಂಥ ಭಾಷೆಗಳನ್ನು ಮೀರಿದಂಥದ್ದು ಭಜನೆ. ಭಜನೆಯ ಮುಖಾಂತರ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಭಜನೆಯ ಶ್ರೇಷ್ಠತೆ ಇವತ್ತು ಪ್ರಪಂಚದಾದ್ಯಂತ ಜನಜನಿತವಾಗಿದೆ. ಅಂತಹ ಶ್ರೇಷ್ಠವಾದಂತಹ ಭಜನೆಯ ಪರಂಪರೆಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡುವುದರ ಮುಖಾಂತರ ರಾಜಕೀಯವಾದಂತಹ ದುಷ್ಟ ಪ್ರವೃತ್ತಿಯನ್ನ ಮೆರೀತಾ ಇರುವಂತಹ ಒಂದಷ್ಟು ಜನಗಳಿಗೆ ಈ ಮೆರವಣಿಗೆ ಮುಖಾಂತರ ಭಗವಂತನಲ್ಲಿ ನಾವು ನಿವೇದಿಸಿಕೊಳ್ಳುವಂಥದ್ದು ಅವರು ಕೂಡ ಈ ಭಜನಾ ಸಂಕೀರ್ತನೆಯಲ್ಲಿ ಭಜನೆಯಲ್ಲಿ ಭಾಗವಹಿಸುವಂತಾಗಬೇಕು. ಅವರಿಗೂ ಕೂಡ ಭಜನೆಯ ಅಲೌಕಿಕವಾದಂತಹ ಆನಂದ ಸಿಗುವಂತಾಗಬೇಕು. ಇವತ್ತು ಪ್ರತಿ ಸಂಸ್ಕೃತಿ ಗೊತ್ತಿದೆ ಅವರಿಗೆ ಸಮಾಜದಲ್ಲಿ ಆಗುವಂತಹ ವಿದ್ರೋಹಿ ಚಟುವಟಿಕೆಗಳು ಗೊತ್ತಿದೆ. ಆದರೆ ಅದರ ಬಗ್ಗೆ ಅವರು ಧ್ವನಿ ಎತ್ತುವುದಿಲ್ಲ. ಆದರೆ ಭಜನೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವಂತಹ ಭಜಕರ ವಿರುದ್ಧವಾಗಿ ಅವರು ಮಾತನಾಡ್ತಾರೆ. ಅವರಿಗೆ ಸದ್ಬುದ್ಧಿಯನ್ನು ಆ ದೇವರು ಕರುಣಿಸಲಿ. ಭಜಕರ ಭಜನೆಯ ಸಂಪರ್ಕ ಅವರಿಗಾಗಲಿ ಭಗವಂತನ ಅನುಗ್ರಹದಿಂದ ಅಲೌಕಿಕವಾದಂತಹ ಆನಂದ ಅವರಿಗೆ ಸಿಗಲಿ ಅನ್ನುವಂಥ ನೆಲೆಯಲ್ಲಿ ಈ ಒಂದು ಭಜನಾ ಸಂಕೀರ್ತನ ಮೆರವಣಿಗೆ ನಡೀತಾ ಇದೆ.
ಅವಿತ್ತೆ ಇಲ್ಲ ಶಾಸಕರ ವಿರುದ್ಧವಾಗಿ ಇನ್ನು ಮುಂದಕ್ಕೆ ಯಾವುದೇ ಹೇಳಿಕೆಗಳು ಬರಬಾರದು ಅನ್ನುವಂಥ ನೆಲೆಯಲ್ಲಿ ಸಂಘಟಿಸಲ್ಪಟ್ಟಿರುವಂತಹ ಈ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ರಾಜರಸ್ತೆಯಾಗಿ ಆಗಮಿಸುತ್ತಾರೆ. ಸುಲಭನೋ ಹರಿ ಕನ್ನವರ ನಡೆಗಳಿಗೆ
ಆಚರಣೆಯ ಭಜನಾ ಪರಿಷತ್ ಪುತ್ತೂರು ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಭಜಕರ ಸಹಕಾರದೊಂದಿಗೆ ನಡೀತಾ ಇರುವಂತಹ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ಪಂಚಮುಖದಿಂದ ಆರಂಭಗೊಂಡು ರಾಜರಸ್ತೆಯಾಗಿ ಬರ್ತಾ ಇದೆ. ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಈ ಭಜಕರ ಸಮಾವೇಶ ನಡೆಯಲಿಕ್ಕಿದ್ದು ನಾಡಿನ ಶ್ರೀ ದುರ್ಗಾ ತಹಸೀಲ್ದಾರ್ ಮುಖಾಂತರ ಅದನ್ನು ರಾಜ್ಯಪಾಲರಿಗೆ ತಲುಪಿಸುತ್ತಿದ್ದಾರೆ. ಇತ್ತೀಚೆಗೆ ಭಜಕರ ವಿರುದ್ಧ ಘಟನೆಯಲ್ಲಿ ಭಾಗವಹಿಸುವಂತಹ ಮಹಿಳೆಯರ ವಿರುದ್ಧ ರಾಜಕೀಯ ಪ್ರೇರಿತವಾಗಿ ನೀಡಿರುವಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ಅದರ ವಿರುದ್ಧವಾಗಿ ಸಮಾಜವನ್ನು ಸಂಘಟಿಸಿ ಸಮಾಜದಲ್ಲಿ ಅಂತಹ ಹೇಳಿಕೆಗಳನ್ನು ನೀಡಿರುವ ವ್ಯಕ್ತಿಗಳಿಗೆ ಆ ಭಗವಂತ ಸಂಸ್ಕೃತಿಯನ್ನು ನೀಡಿ ಅವರು ಕೂಡ ಭಜನೆಯ ಸಂಪರ್ಕಕ್ಕೆ ಬರಲಿ, ಅಲೌಕಿಕವಾದಂತಹ ಆನಂದವನ್ನ ಅಲೌಕಿಕವಾದಂತಹ ಸುಖವನ್ನ ಅವರು ಪಡೆಯಲಿ. ಲೌಕಿಕ ಸುಖ ಭೋಗಗಳಷ್ಟೇ ಜೀವನದಿಂದ ಅಂದುಕೊಂಡವರಿಗೆ ಭಜನೆಯ ಮುಖಾಂತರ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಿಸಿ ಕೆಲಸ ಮಾಡುವ ನಾವು ಯಾರು ಕೂಡ ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೋಗಿ ಭಜನೆಯನ್ನು ಮಾಡಿ ತನ್ನ ತನ್ನ ಮನವನ್ನ ಆ ಭಗವಂತನಿಗೆ ಸಮರ್ಪಿಸಿಕೊಂಡು ಭಜನೆ ಮಾಡಿ ಮನೆಗೆ ಬರುವಂತಹ ನಾವುಗಳು ನಮ್ಮ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವಾಗ ಸಮಾಜ ಜಾಗೃತಿಗೊಳ್ಳಬೇಕು. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ಸಮಾಜವನ್ನು ಕೊಡಬೇಕು, ಅವರಿಗೆ ಆ ಭಗವಂತ ಸದ್ಬುದ್ಧಿಯನ್ನು ನೀಡಬೇಕು ಅನ್ನುವ ನೆಲೆಯಲ್ಲಿ ಇದೀಗ ಭಜನಾ ಸಂಕೀರ್ತನ ಮೆರವಣಿಗೆ ಧಾರ್ಮಿಕ ಪರಿಷತ್ ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳ ಹಾಗೂ ಭಜಕರು ಒಟ್ಟು ಸೇರಿ ಮಾಡಿಕೊಂಡು ಇದೀಗ ದರ್ಬೆ ವೃತ್ತದಿಂದ ಆರಂಭಗೊಂಡ ಭಜನಾ ಸಂಕೀರ್ತನ ಮೆರವಣಿಗೆ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणा। अंजनेय बलभीमा भक्तवरक्त बलधामा हनुमंत यमरक्षितो राम विरोधिಗಳನ್ನು ಶಿಕ್ಷಿಸೋ। अंजनेय बलभीमा भक्तवरक्त बलधामा हनुमंत यमरक्षितो राम विरोधिಗಳನ್ನು ಶಿಕ್ಷಿಸೋ।
ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ರಾಮಾಯಣದ ಕಥೆಯುಳು ತಂದು ಕೂಡು ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯುಳು ಬಂದು ಕೂಡು
ಯಾರೇ ಮಾಡ್ತಿಲ್ಲ ಇದೀಗ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನವನ್ನ ತಲುಪ್ತಾ ಇದೆ. ಇತ್ತೀಚೆಗೆ ಭಜಕರ ವಿರುದ್ಧವಾಗಿ ಕೆಲವೊಂದು ವ್ಯಕ್ತಿತ್ವಗಳು ನೀಡಿರುವಂತಹ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧವಾಗಿ ಮತ್ತು ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಭಜನೆ ಭಾವೈಕ್ಯತೆಯ ಸಾಮರಸ್ಯವನ್ನು ಉಂಟು ಮಾಡುವಂಥದ್ದು, ಸಮಾಜದಲ್ಲಿ ವಿಭಜನೆಯನ್ನು ದೂರ ಮಾಡಿ ಭಜನೆಯಿಂದ ಭಾವೈಕ್ಯತೆ ಮತ್ತು ಸಾಮರಸ್ಯ ಸೃಷ್ಟಿಯಾಗುತ್ತದೆ ಅನ್ನುವಂಥದ್ದು ನಾವೆಲ್ಲ ತಿಳಿದುಕೊಂಡಿರುವ ಸತ್ಯ. ಇವತ್ತು ಭಜಕರ ವಿರುದ್ಧ ಹೇಳಿಕೆ ನೀಡುವುದರ ಮುಖಾಂತರ ಭಜಕರು ಗಮನಿಸಬೇಕು. ದೇವಸ್ಥಾನದ ಹೊರಗಿನ ಪೌಳಿಯಲ್ಲಿ ಒಂದು ಸುತ್ತು ಭಜನೆಯನ್ನ ಮಾಡುವುದರ ಮುಖಾಂತರ ನಮ್ಮ ಭಜನಾ ಸೇವೆಯನ್ನ ಪುತ್ತೂರು ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಭಜನೆಯ ಮುಖಾಂತರ ಭಾವೈಕ್ಯತೆಯನ್ನು ಸೃಷ್ಟಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಜನಾ ಸಂಕೀರ್ತನೆ ಮುಖಾಂತರ, ಕುಣಿತ ಭಜನೆಯ ಮುಖಾಂತರ ನಮ್ಮ ತನು ಮನವನ್ನ ದೇವರಿಗೆ ಸಮರ್ಪಿಸಿರುವಂತಹ ಎಲ್ಲ ಭಜಕರಿಗೆ ಇವತ್ತು ಅವಮಾನ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿರುವವರು ಅವರು ಕೂಡ ಒಂದು ಸಲ ಭಜನೆಯಲ್ಲಿ ಭಾಗವಹಿಸಬೇಕು. ಆ ಭಗವಂತನ ನಾಮಸ್ಮರಣೆಯ ಅಲೌಕಿಕ ಆನಂದವನ್ನ ಅವರು ಕೂಡ ಪಡೆಯುವಂತಾಗಬೇಕು. ಆ ಮುಖಾಂತರ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದರ ಮುಖಾಂತರ ಲೌಕಿಕ ಬದುಕಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ನೀಡುವುದಕ್ಕೆ ಕಡಿವಾಣ ಬೀಳ್ತದೆ. ಆ ಮುಖಾಂತರ ನಾವು ಭಕ್ತಿಯ ಸಮರ್ಪಣೆಯನ್ನ ಭಗವಂತನಿಗೆ ಮಾಡುವವರು. ಯಾವತ್ತೂ ಕೂಡ ನಾವು ವೃತ್ತಿನಿರತ ಭಜಕರಲ್ಲ, ಭಕ್ತಿ ನಿರತ ಭಜಕರು. ಭಕ್ತಿಯಿಂದ ಆ ಭಗವಂತನಿಗೆ ತನು ಮನವನ್ನ ಸಮರ್ಪಣೆ ಮಾಡಿದಾಗ ಅಲೌಕಿಕವಾದ ಆನಂದವನ್ನ ಪಡಿತೇವೆ, ಸಚ್ಚಾರಿತ್ರ್ಯವನ್ನ ಪಡಿತೇವೆ. ಸಮಾಜದಲ್ಲಿ ವಿಘಟನೆಯನ್ನ ದೂರ ಮಾಡಿ ಸಂಘಟನೆಯನ್ನ ಮಾಡುವಂಥದ್ದು ಭಜನೆ. ಆ ಭಜನೆಗೆ ಇವತ್ತು ಮಾರಕ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡುವುದರ ಮುಖಾಂತರ ಸಮಾಜದ ಇನ್ನೊಂದು ಮಕ್ಕಳನ್ನ, ಸಮಾಜದಲ್ಲಿ ಸಾತ್ವಿಕ ಭಾವದ ಮಕ್ಕಳನ್ನ ಅರಿಯದೇ ಇರುವಂತಹ ವ್ಯಕ್ತಿಗಳಿಗೆ ಆ ಭಗವಂತ ಸದ್ಬುದ್ಧಿಯನ್ನ ನೀಡಲಿ ಅನ್ನುವಂತ ನೆಲೆಯಲ್ಲಿ ಮಾಡಿರುವಂತಹ ಭಜನಾ ಸಂಕೀರ್ತನ ಮೆರವಣಿಗೆ ಇದೀಗ ದೇವಸ್ಥಾನವನ್ನ ತಲುಪಿದೆ. ಎಲ್ಲ ಭಜಕರು ಒಂದು ಸುತ್ತು ಹೊರಗಿನ ಪೌಳಿಯಲ್ಲಿ ಆ ಭಗವಂತನಿಗೆ ನಮ್ಮ ತನು ಮನವನ್ನ ಭಜನಾ ಸೇವೆಯ ಮುಖಾಂತರ ಸಮರ್ಪಣೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಭಜನೆ ಮಾಡು
ಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಕೃಷ್ಣಾರ್ಥಗಳ ಬಿಟ್ಟು ಕರುಣಾದಿ ಪಾಲಿತ ಪದ್ಮದಲ್ಲಿ ವಿರಾಜಿನ ಭಜನೆ ಮಾಡೋಣ ಬನ್ನಿರು ದಿನೇಶನ ಭಜನೆ ಮಾಡೋಣ ಬನ್ನಿರು ಕರುಣಾರಸವನ್ನೇ ಬೀರಿ ಯೋಗ ತತ್ವಜ ಶಾಂತಿ ವಿರತಿ ಗೋರಿ ಕರುಣಾರಸವನ್ನೇ ಬೀರಿ ಯೋಗ ತತ್ವಜ ಶಾಂತಿ ವಿರತಿ ಗೋರಿ ಹರೆಯೊಳು ಅವಧಿಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಗುರು ಶಾಂತೀಶ ಜಿನ್ನ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡುವ ನಿತ್ಯ ಸುಂದರರೆಲ್ಲರೂ ಕೂಡಿ ಭುಜವ ಸಂಗವ ಮಾಡಿ ಸಂತತಿಯಿಂದ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರನರೆ ಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಶ್ರೀಹರಿ 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 ಇದೀಗ ದೇವಸ್ಥಾನದ ಒಳಗೆ ಸಾಮೂಹಿಕ ಪ್ರಾರ್ಥನೆ ನಡೀಲಿಕ್ಕಿದೆ. ಸಂಘಟಕರೆಲ್ಲರೂ ಕೂಡ ದೇವಸ್ಥಾನದ ಒಳಗೆ ಹೋಗ್ತಾರೆ. ನಾವೆಲ್ಲರೂ ಕೂಡ ಭಜಕರು ಹೊರಗಡೆ ಭಜನೆಯನ್ನ ಹಾಡಬೇಕು ಅಂತ, ಕುಣಿತ ಭಜನೆಯನ್ನ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्
ಆಂಜನೇಯ ಬಲಭೀಮ ಭಕ್ತವರ ಬಲಧಾಮ ಹನುಮಂತ ಯಮರಕ್ಷಿತೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲಭೀಮ ಭಕ್ತವರ ಬಲಧಾಮ ಹನುಮಂತ ಯಮರಕ್ಷಿತೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಸ್ವಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ನಿರ್ಭಯ ಧೈರ್ಯದ ನಿರ್ಭಯತ್ವ ಆರೋಗ್ಯ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ
ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ತಾವೆಲ್ಲರೂ ಕೂಡ ಉಪಹಾರವನ್ನ ಸೇವನೆ ಮಾಡಬೇಕು. ಅಲ್ಲಿ 2 ಕೌಂಟರ್ನ ಹಾಕಲಾಗಿದೆ, ಅಲ್ಲಿ ಉಪಹಾರವನ್ನ ಸೇವಿಸಬೇಕು. ಅದರ ಜೊತೆಗೆ ನಟರಾಜ ವೇದಿಕೆಯ ಬಳಿಗೆ ತಾವೆಲ್ಲರೂ ತೆರಳಬೇಕು, ಅಲ್ಲಿ ಉಪಹಾರವನ್ನ ಸೇವನೆ ಮಾಡಬೇಕು. 2 ಕೌಂಟರ್ಗಳಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ಮತ್ತೆರಡು ಕೌಂಟರ್ಗಳಲ್ಲಿ ತಾವು ಸಹಿಯನ್ನ ಮಾಡಬೇಕು. ಪ್ರತಿಯೊಬ್ಬ ಭಜಕರು ಕೂಡ ಸಹಿಯನ್ನ ಮಾಡುವುದರ ಮುಖಾಂತರ ಸಹಕಾರವನ್ನು ನೀಡಬೇಕು. ಇನ್ನೊಂದು ಕೌಂಟರ್ನಲ್ಲಿ ತಮ್ಮ ತಮ್ಮ ಭಜನಾ ಮಂಡಳಿಗಳ ಹೆಸರನ್ನ ಯಾರಾದರೂ ಪ್ರಮುಖರು ಹೋಗಿ ನೋಂದಾಯಿಸಬೇಕು. ಭಜಕರು ಸಾವಕಾಶವಾಗಿ ಸಾಲಿನಲ್ಲಿ ತೆರಳಿ ಉಪಹಾರವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಳಿಕ ಧಾರ್ಮಿಕ ಸಮಾವೇಶ ನಡೆಯಲಿದೆ. ಧಾರ್ಮಿಕ ಸಮಾವೇಶದಲ್ಲಿ ಮಾಡಿಲ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳವರು ದಿವ್ಯ ಸಂದೇಶವನ್ನ ಅನುಗ್ರಹವನ್ನ ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಜಿರೆ SDM ಕಾಲೇಜಿನ ಪ್ರಾಧ್ಯಾಪಕರಾದ ಹರಿಣಿ ಪುತ್ತರಾಯ, ಭಜನಾ ಪರಿಷತ್ತಿನ ಗೌರವಾಧ್ಯಕ್ಷರಾದ ಧನ್ಯಕುಮಾರ್ ರಾಯ್ ಬೆಳೆಯೂರುಗುತ್ತು ಉಪಸ್ಥಿತಿಯನ್ನು ಪಡೆಯಲಿದ್ದಾರೆ. ಎಲ್ಲ ಧಾರ್ಮಿಕ ನೇತಾರರು, ಭಗವದ್ ಭಕ್ತರು, ಭಜಕರು, ಭಕ್ತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಪರಿಹಾರವನ್ನು ಮಾಡಿಕೊಟ್ಟು ಆಯುಷ್ಯವನ್ನು, ಆರೋಗ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ತನ್ಮೂಲಕವಾಗಿ ಭಜನೆ ಇತ್ಯಾದಿ ಕಾರ್ಯಕ್ರಮದ ಮೂಲಕವಾಗಿ ನೆಮ್ಮದಿಯನ್ನು ದೇವರ ಅನುಗ್ರಹಿಸಿ ಸಕುಟುಂಬವನ್ನು ಉದ್ಧರಿಸಿ ರಕ್ಷಣೆಯನ್ನು ಮಾಡಿ ಅವರಿಗೆಲ್ಲ ಒಳ್ಳೆಯದಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡಿ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ತಿ ಧರ್ಮದ ಮೇಲೆಯೇ ನಡೆಯುವಂತಹ ಸಮಸ್ತ ಕೃತ್ಯವು ಬೆಳೆದಂತಹ ಅವಹೇಳನೆ ಮಾಡುವಂಥದ್ದೆಲ್ಲ ನಾವು ಅವರೆಲ್ಲರಿಗೂ ಕೂಡ ಒಳ್ಳೆ ಮಾರ್ಗದಲ್ಲಿ ದೇವರು ನಡೆಯುವ ಹಾಗೆ ಅನುಗ್ರಹವನ್ನು ಮಾಡಲಿ, ಅವರಿಗೆಲ್ಲ ಒಳ್ಳೆಯದಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡಲಿ.
ಗಾಡಿ ಉಳಿದಿದ್ದಾರೆ ಅವ್ರು ಎದುರುಂಟು ನಮ್ಮ ಕಂಡರು
ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ನಮ್ಮಮ್ಮ ತಾಯಿ ದುರ್ಗಾಂಬಿಕೆ ನಮ್ಮಮ್ಮ ತಾಯಿ ಜಗದಂಬಿಕೆ ನಂಬಿ ಬಂದ ಭಕ್ತರ ಅನ್ನಪೂರ್ಣಾಂಬಿಕೆ ನಂಬಿ ಬಂದ ಭಕ್ತರ ಅನ್ನಪೂರ್ಣಾಂಬಿಕೆ ನಮ್ಮಮ್ಮ ತಾಯೇ ಮೂಕಾಂಬಿಕೆ ನಮ್ಮಮ್ಮ ತಾಯೇ ಜಗದಂಬಿಕೆ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ನಮ್ಮಮ್ಮ ತಾಯೇ ದುರ್ಗಾಂಬಿಕೆ ನಮ್ಮಮ್ಮ ತಾಯೇ ಜಗದಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ದುಷ್ಟರನ್ನು ದಮನಗೈದ ತಾಯಿ ಭಜನಾ ಪರಿಷತ್ತದ ಭಜನಾ ಪರಿಷತ್ ವಲಯಾಧ್ಯಕ್ಷರು ದಯಮಲ್ತದವರ ವೇದಿಕೆದ ದುಂಬು ಬರಡನ್ನ ಭಜನಾ ಪರಿಷತ್ತದ ವಲಯಾಧ್ಯಕ್ಷರ ನಾಕಲು ತಾಯಿ ತುರ್ತಾದ ವೇದಿಕೆದ ದುಂಬು ಬರಡು ಗಾಳಿಯೇ ನಮ್ಮನುಳಿಸಲೆಂದೆ ಇಲ್ಲಿ ನೆಲೆ ನಿರುತೆ ತಾಯೇ ನಮ್ಮನುಳಿಸಲೆಂದೆ ಇಲ್ಲಿ ನೆಲೆ ನಿರುತೆ ತಾಯೇ ನೋವನಳಿಸಿ ನಗುವ ಮೊಗೆಸು ನೋವನಳಿಸಿ ನಗುವ ಮೊಗೆಸು ಜನರ ಮೊಗದಲ್ಲಿ ತಾಯೇ ನಮ್ಮಮ್ಮ ತಾಯೇ ನಮ್ಮಮ್ಮ ಮೂಕಾಂಬಿಕೆ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ನಮ್ಮಮ್ಮ ತಾಯೇ ದುರ್ಗಾಂಬಿಕೆ ನಮ್ಮಮ್ಮ ತಾಯೇ ಜಗದಂಬಿಕೆ ನವರಾತ್ರಿ ಪೂಜೆಗೈದು ನಿನ್ನ ನೆನೆವೆವು ಪ್ರತಿ ರಾತ್ರಿ ಭಜನೆ ಮಾಡಿ ನಾವು ನಲಿವೆವು ನವರಾತ್ರಿ ಪೂಜೆಗೈದು ನಿನ್ನ ನೆನೆವೆವು ಪ್ರತಿ ರಾತ್ರಿ ಭಜನೆ ಮಾಡಿ ನಾವು ನಲಿವೆವು ಸ್ವಾರ್ಥಿ ಜನರ ಒಡಲ ತುಂಬ ಪ್ರೀತಿಯ ಬೆಳಗಮ್ಮ ಸ್ವಾರ್ಥಿ ಜನರ ಒಡಲ ತುಂಬ ಪ್ರೀತಿಯ ಭಜನಾ ಪರಿಷತ್ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳ ಮತ್ತು ಭಜಕರ ಸಹಕಾರದಲ್ಲಿ ಭಜನಾ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಆಗ್ರಹಿಸಿ ಭಜಕರ ಬೃಹತ್ ಸಮಾವೇಶ ಈ ವೇದಿಕೆಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಭಜಕರು
ಉಪಹಾರವನ್ನ ಸೇವಿಸಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ಅದೇ ರೀತಿ ತಮ್ಮ ಹೆಸರನ್ನು ಕೂಡ ಅಲ್ಲಿ ನೋಂದಾಯಿಸಿಕೊಳ್ಬೇಕು. ಉಪಹಾರ ಸ್ವೀಕರಿಸಿದ ನಂತರ ತಾವು ಉಪಯೋಗಿಸಿದ ತಟ್ಟೆ ಮತ್ತು ಗ್ಲಾಸ್ಗಳನ್ನ ಅಲ್ಲೊಂದು ದೊಡ್ಡ ಕಪ್ಪು ಕಲ್ಲರಿನ ಡ್ರಮ್ ಇಟ್ಟಿದ್ದಾರೆ, ಆ ಡ್ರಮ್ಮಿಗೆ ಹಾಕಬೇಕು. ಸಿಕ್ಕಲ್ಲಿ ದಯವಿಟ್ಟು ಎಸೆಯಬಾರದಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಗಣ್ಯಾಧಿ ಗಣ್ಯರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭೆ ಪ್ರಾರಂಭಗೊಳ್ಳಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲರೂ ಹೆಸರನ್ನು ನೋಂದಾಯಿಸಿ ಉಪಹಾರವನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಬಂದು ತಕ್ಷಣ ಆಸೀನರಾಗಬೇಕು, ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೊಂದು ಸೂಚನೆ, ದಯವಿಟ್ಟು ತಮ್ಮ ಭಜನಾ ಮಂಡಳಿಯ ಹೆಸರನ್ನು ಅಲ್ಲಿ ನೋಂದಾಯಿಸಬೇಕು. ಇನ್ನೊಂದು ಕಡೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಒಂದು ಸಹಿಯನ್ನು ಮಾಡಲಿಕ್ಕಿದೆ. ಸಹಿ ಸಂಗ್ರಹವನ್ನು ಮಾಡಿ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಕ್ಕಂಥ ಕೆಲಸ, ಬೇರೆ ಬೇರೆ ಕೌಂಟರ್ಗಳನ್ನು ಅಲ್ಲಿ ತೆರೆಯಲಾಗಿದೆ. ತಾವು ಅಲ್ಲಿ ಹೋಗಿ ದೂರ ನೆಲದಿ ಜನುಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯ. ಬನ್ನೂರು ಶ್ರೀ ಶನೀಶ್ವರ ಕುಣಿತ ಭಜನಾ ಮಂಡಳಿ ಸದಸ್ಯರು ದಯಮಂತದವರ ವೇದಿಕೆಗೆ ಮುಂಭಾಗಕ್ಕೆ ಬರಬೇಕು. ತಾವು ಒಂದು ರೌಂಡ್ ಹಾಕಿ ಭಜನಾ ಕುಣಿತ ಸೇವೆಯನ್ನು ಮಾಡಲಿಕ್ಕೆ ಉಂಟು. ಬನ್ನೂರು ಶ್ರೀ ಶನೀಶ್ವರ ಭಜನಾ ಮಂಡಳಿ ಕುಣಿತ ಭಜನಾ ಮಂಡಳಿ ಸದಸ್ಯರು. ಪುತ್ತೂರ ಬಿಡನೆಂಬ ಮಾತು ನಿಜವಾಗಿದೆ, ಮಾತು ನಿಜವಾಗಿದೆ. ಮುತ್ತೂರ ನೆಲದೆ ಜನುಮವ ಪಡೆದು ದಯಮಲ್ತದ ಅಲ್ಪ ಉಪಹಾರ ಸ್ವೀಕಾರ ಮಂತ್ರಗಳು ದಯಮಲ್ತದ ಸಭಾಂಗಣದ ಎದುರು ಬತ್ತು ಕುಲ್ಲೋಡು ಒಂಜಿ 10-20 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಗಿಯರಂಡು. ಸಭಾ ಕಾರ್ಯಕ್ರಮ ಮಾತ ತಿತ್ತನಕ್ಲೆ ಬತ್ತದ ನಿಕ್ಲನೆ ಕಾತೊಂದುಲ್ಲ. ದಯಮಲ್ತದ ಉಪಹಾರ ಸ್ವೀಕಾರ ಮಂತಿನಂಚಿನ ಮಾತ ಭಜಕ ಬಂದುಲು ಸಭಾಂಗಣ ಬತ್ತು ಕುಲ್ಲೋಡು ನಿಕಡ ಭಿನ್ನಯಿತನುವ ಉಪಹಾರವನ್ನ ಸ್ವೀಕರಿಸತಕ್ಕಂಥ ಎಲ್ಲ ಭಜಕರು ಸಭಾಂಗಣದಲ್ಲಿ ಕೂತು ಈ ಒಂದು ಸಮಾವೇಶದ ಸಮಾರಂಭದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಲ್ಲಿ ಅನುವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನೀತಿಯ ಪಾಲಿಪ ಜನರ ಕರ ಪಿಡಿದು ಕಾಯುವ ಕರುಣಾಮಯನೇ. ಮುತ್ತೂರ ನೆಲದಿ ಜನುಮವ ಪಡೆದು ಧನ್ಯನಾದೆನು ಸ್ವಾಮಿ ಧನ್ಯನಾದೆನು.
ಸಾರ ಸಾಕ್ಷ ಕೃಷ್ಣನುತ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ 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 ಕೃಷ್ಣನುತ ಕೊಳ್ಳಲನೂದುವ
ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಲೋಕೇಶ್ ಬೆತ್ತೋಡಿ ಅವರು, ಭಜನಾ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದಂಥ ಧನ್ಯಕುಮಾರ್ ರೈ ಬಿಳಿಯವರು ಗೊತ್ತು, ಭಜನಾ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದಂಥ ಧನ್ಯಕುಮಾರ್ ರೈ ಬಿಳಿಯವರು ಗೊತ್ತು, ಭಜನಾ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಶಾಲಿಯನ್, ವಿಶ್ವ ಹಿಂದೂ ಪರಿಷತ್ತಿನ ಪುತ್ತೂರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ, ಅದೇ ರೀತಿ ಇವತ್ತಿನ ಉಪನ್ಯಾಸವನ್ನು ನೀಡಲಿಕ್ಕಿರುವಂಥ ಶ್ರೀಮತಿ ಹರಿಣಿ ಪುತ್ತರಾಯರು, ಭಜನಾ ಪರಿಷತ್ತಿನ ಸಾಮಾನ್ಯಾಧಿಕಾರಿ ಸಂತೋಷ್ ಕುಮಾರ್, ಭಜನಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಗೋಪಾಲಕೃಷ್ಣರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನ ಬೆತ್ತೋಡಿ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಲೋಕೇಶ್ ಬೆತ್ತೋಡಿ ಅವರು, ಧನ್ಯಕುಮಾರ್ ರೈ, ಚಂದ್ರಶೇಖರ್ ಸಾಲಿಯನ್, ಡಾಕ್ಟರ್ ಕೃಷ್ಣ ಪ್ರಸನ್ನ, ಹರಿಣಿ ಪುತ್ತರಾಯರು, ಸಂತೋಷ್ ಕುಮಾರ್ ಹಾಗೂ ಡಾಕ್ಟರ್ ಗೋಪಾಲಕೃಷ್ಣ ಅವರು ವೇದಿಕೆಗೆ ಬರಬೇಕು. ಕರ್ಣ ಹರಿಣಿ ಕರಣ್ ಕಿ ಅಲ್ಲ, ಇದು ಬೇರ್ಗೆ ಒಮ್ಮೆ ಮೈಕ್ ಕೊಡ್ಬೇಕು ಸರ್. ಬೇರ್ಗೆ ಮೈಕ್ ಬೇರ್ಗೆ ಉಂಟಂತೆ ಕೆಳಗೆ. ಕ್ಷೇತ್ರದ ಅಧಿಪತಿ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸ್ತಾ, ಬಲ್ನಾಡಿನ ತಾಯಿ ಉಳ್ಳಾಳ್ತಿಯನ್ನ ನೆನವರಿಕೆ ಮಾಡಿಕೊಳ್ಳುತ್ತಾ ಇವತ್ತಿನ ಈ ಧರ್ಮಸಭೆಯನ್ನ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ಹರಿಣಿ ಮತ್ತು ಕರಣ್ ರವರಿಂದ. भुजगभूषण करुणा गजानना, भुजगभूषण करुणा गजानना, अम्बरकभिमानी शम्भुदेवन सुता, अम्बरकभिमानी शम्भुदेवन सुता, इंबु तोरिसुनि विश्वंभरन स्मरणेगे, इंबु तोरिसुनि विश्वंभरन स्मरणेगे, भुजगभूषण करुणा गजानना, भुजगभूषण करुणा गजानना, दासवर्यने वेदव्यासने गतिप्रिया, दासवर्यने वेदव्यासने गतिप्रिया, दासनेंदेनिसेन्न शेषमूर्तिये, दासनेंदेनिसेन्न शेषमूर्तिये, भुजगभूषण करुणा गजानना, भुजगभूषण करुणा गजानना, श्रुति प्रतिपाद्य श्री वेंकटेशन दूता, श्रुति प्रतिपाद्य श्री वेंकटेशन दूता, हितरे नगिल्लनी गतियೆಂದು ನಂಬಿದೆ, ಹಿತರೆ ನಗಿಲ್ಲನಿ ಗತಿಯೆಂದು ನಂಬಿದೆ, ಭುಜಗಭೂಷಣ ಕರುಣಾ ಗಜಾನನ, ಭುಜಗಭೂಷಣ ಕರುಣಾ ಗಜಾನನ, ಭುಜಗಭೂಷಣ ಕರುಣಾ, ಭುಜಗಭೂಷಣ ಕರುಣಾ, ಭುಜಗಭೂಷಣ ಕರುಣಾ ಗಜಾನನ. ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಎಡಭಾಗದಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ದಯವಿಟ್ಟು ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಒಟ್ಟು ಕಾರ್ಯಕ್ರಮದ ಉದ್ದೇಶವನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತದೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಲೋಕೇಶ್ ಬೆತ್ತೋಡಿಯವರು. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸುತ್ತಾ
ಈ ಮಣ್ಣಿನ ಎಲ್ಲ ಶಕ್ತಿಗಳಿಗೆ ಶಿರಸ ವಂದಿಸುತ್ತಾ ಭಜಕರ ಸಮಾವೇಶದ ಈ ಸಮಾರಂಭ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಭಜಕ ಮಿತ್ರರೇ, ಭಜನೆ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ ಹಲವಾರು ಆಚಾರ ವಿಚಾರಗಳಲ್ಲಿ ಭಜನೆ ಕೂಡ ಒಂದು ಆಚರಣೆ ವಿಧಿಯಾಗಿ ಸಾವಿರಾರು ವರ್ಷಗಳ ಕಾಲಘಟ್ಟದಿಂದ ಭಗವಂತನ ನಾಮಸ್ಮರಣೆಯನ್ನು ಬಹಳ ಸುಲಭವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಆಚರಣೆ ಅಂತಂದರೆ ಅದು ಭಜನೆ. ಭಜನೆ ನಮ್ಮ ಸಂಸ್ಕೃತಿಯ ಒಂದು ಪ್ರತಿಬಿಂಬವಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಭಜನೆಗೆ ವಿಶೇಷವಾದಂಥ ಪ್ರಾಧಾನ್ಯತೆ ಕೂಡ ಸಿಕ್ಕಿದೆ. ವಿಭಜನೆ ಆಗಿರತಕ್ಕಂತಹ ಕೆಲವೊಂದು ವಿಚಾರಗಳಲ್ಲಿ ಹಿಂದೂ ಧರ್ಮದಲ್ಲಿ ವಿಭಜನೆಗೊಂಡಿರತಕ್ಕಂತಹ ಈ ಒಂದು ನಮ್ಮನ್ನು ಭಜನೆ ಇವತ್ತು ಒಂದುಗೂಡಿಸ್ತಾ ಉಂಟು. ಎಲ್ಲಿ ಭಜನೆ ಇದೆಯಾ ಅಲ್ಲಿ ವಿಭಜನೆ ಇಲ್ಲ. ಭಜನೆಯಿಂದ ಭಗವಂತನೆಡೆಗೆ ಅನ್ನುವಂತಹ ಆ ದೇವೋದ್ದೇಶದೊಂದಿಗೆ ಇವತ್ತು ಭಜನೆಗಳನ್ನು, ದೇವರ ನಾಮ ಸಂಕೀರ್ತನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಭಜನೆಯ ಮೂಲಕ ಒಂದುಗೂಡ್ತಕ್ಕಂತಹ ಹಿಂದೂ ಸಮುದಾಯದ ಜನರನ್ನು ಇವತ್ತು ಜಾತಿಯ ಹೆಸರು ಹೇಳಿಕೊಂಡು ವಿಭಜನೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾರು ಇತ್ತೀಚಿನ ದಿನಗಳಲ್ಲಿ ಭಜನೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಮಾತೆಯರ ಬಗ್ಗೆ ಒಂದು ಸಮುದಾಯವನ್ನು ಗುರಿಯಾಗಿ ಇಟ್ಟುಕೊಂಡು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಾ ಒಂದುಗೂಡಿದಂಥ ನಮ್ಮನ್ನು ವಿಭಜನೆ ಮಾಡತಕ್ಕಂಥ, ಅದರಲ್ಲಿ ಏನಾದರೂ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳನ್ನು ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನೆಗಳು ಮಾಡ್ತಾ ಇದೆ. ಅದನ್ನು ಮಾಡಿದರೆ ನಾವು ಸುಮ್ಮನೆ ಕೂರುವುದಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಭಜನಾ ನಾಮ ಸಂಕೀರ್ತನೆಯ ಮೂಲಕ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಯಾರು ಭಜನೆ ಮತ್ತು ಭಜನಾ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರಾ, ಅಂತಹ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಯಾರು ಕೊಡ್ತಾ ಇದ್ದಾರಾ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಂಡು ಮುಂದೆ ಯಾವುದೇ ರೀತಿ ಹೇಳಿಕೆಗಳನ್ನು ಯಾರೂ ಕೂಡ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಒತ್ತಾಯಿಸಲಿಕ್ಕೆ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಇವತ್ತು ಈ ದಿನ ಪುತ್ತೂರಿನಲ್ಲಿ ನಡೆದಂತಹ ಭಜನಾ ಪರಿಷತ್ತು ಭಜಕರ ಈ ಸಮಾವೇಶದಲ್ಲಿ ಪುತ್ತೂರಿನ ವಿವಿಧ ಹಿಂದೂಪರ ಸಂಘಟನೆಗಳು ಭಜಕರ ಒಂದು ಕೂಡುಗಟ್ಟಿಗೆಯೊಂದಿಗೆ ಇವತ್ತು ಈ ಒಂದು ಭಜಕರ ಸಮಾವೇಶವನ್ನು ನಾವು ನಡೆಸಿದ್ದೇವೆ. ಇವತ್ತಿನ ದಿನ ಈ ಭಜನಾ ಸಮಾವೇಶದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಜಕರು ತಮ್ಮ ಹೆಸರು ಮತ್ತು ಸಹಿಯನ್ನು ಸಂಗ್ರಹ ಮಾಡುವುದರ ಮೂಲಕ, ತೆಗೆದುಕೊಳ್ಳುವುದರ ಮೂಲಕ ಯಾರು ನಮ್ಮ ಬಗ್ಗೆ ಅವಹೇಳನವನ್ನು ಮಾಡಿದ್ದಾರೆ, ಯಾರು ನಮ್ಮನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ತಾಲೂಕಿನ ತಹಶೀಲ್ದಾರರ ಮೂಲಕ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿ ರಾಜ್ಯಪಾಲರು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಕ್ತವಾದ ನಿರ್ದೇಶನವನ್ನು ನೀಡುವುದರ ಮೂಲಕ ಯಾರು ಇಂಥ ಅವಹೇಳನಕಾರಿ ಹೇಳಿಕೆಯನ್ನು ಮಾಡಿದ್ದಾರೆ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೇವೆ. ನಾಳೆಯ ದಿವಸ ಇವತ್ತು ಸಂಗ್ರಹಿಸಿದಂತಹ ಆ ಸಹಿ ಅಭಿಯಾನದ ಆ ಪ್ರತಿಯನ್ನು ಪುತ್ತೂರು ತಹಶೀಲ್ದಾರರಿಗೆ ಸಲ್ಲಿಸುವಂಥ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಇವತ್ತು ಮಾಲಿಂಗೇಶ್ವರನ ಆ ಸನ್ನಿಧಿಯ ಎದುರಿನಲ್ಲಿ ಮಾಲಿಂಗೇಶ್ವರನಲ್ಲಿ ನಾವು ಮೊರೆ ಇಟ್ಟಿದ್ದೇವೆ. ಯಾರು ಇದನ್ನು ಅವಹೇಳನಕಾರಿ ಮಾಡಿದಾರ ಅವರಿಗೆ ಭಗವಂತ ಸದ್ಬುದ್ಧಿಯನ್ನು ಕೊಡು, ಅವರಿಗೆ ಆಗುವುದಾದರೆ ನಮ್ಮ ಭಜನಾ ಸೇವೆಯೊಟ್ಟಿಗೆ ಸೇರಿಕೊಳ್ಳಿ. ಅವರು ಭಜನೆಯ ಬಗ್ಗೆ ಗೊತ್ತಿಲ್ಲದೆ ಅವಹೇಳನಕಾರಿ ಅಸಂಬದ್ಧವಾದ ಪದಗಳನ್ನು ಹೇಳುವುದರ ಮೂಲಕ ನಮ್ಮನ್ನು ಛಿದ್ರಗೊಳಿಸುವಂಥ ಕೆಲಸಗಳನ್ನು ಮಾಡಬೇಡಿ, ಆ ಬುದ್ಧಿಯನ್ನು ಅವರಿಗೆ ಕೊಡಬೇಡಿ, ಸದ್ಬುದ್ಧಿಯನ್ನು ಕೊಡಲಿ. ಮುಂದೆ ಯಾರು ಭಜನೆಯ ಬಗ್ಗೆ ಅವಹೇಳನ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರ ಅವರಿಗೂ ಕೂಡ ಸದ್ಬುದ್ಧಿಯನ್ನು ಕೊಟ್ಟು ಲೋಕ ಸಮಸ್ತ ಸುಖಿನೋ ಭವಂತು
ಅನ್ನುವ ರೀತಿಯಲ್ಲಿ ನಮ್ಮನ್ನು ಈ ಭಜನೆಯನ್ನು ಮತ್ತಷ್ಟು ಬೆಳೆಸಲಿಕ್ಕೆ ನೀನು ಆಶೀರ್ವಾದ ಮಾಡಬೇಕು ಅಂತೇಳಿ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ಸಮಾಜದಲ್ಲಿ ಗೊಂದಲಗಳನ್ನು ಮೂಡಿಸಿ ಅವಹೇಳನಕರ ಹೇಳಿಕೆಗಳನ್ನು ಕೊಡುತ್ತಾ ಪರವಿರೋಧ ಇವತ್ತು ಚಟುವಟಿಕೆಗಳು ಪರವಿರೋಧವಂಥ ಚರ್ಚೆಗಳು ಕೂಡ ಇವತ್ತು ನಡೀತಾ ಇದೆ. ಇದರಿಂದಾಗಿ ಒಂದುಗೂಡಿದಂಥ ಭಜನಾ ಸಂಸ್ಕೃತಿಯನ್ನು ನಿಮಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಭಜನೆಗೆ ಯಾವುದೇ ರೀತಿಯಾದಂತಹ ಜಾತಿ ಮೇಲು ಕೀಲು ಅನ್ನೋಂಥ ಭಾವನೆಗಳಿಲ್ಲ. ನಾವೆಲ್ಲರೂ ಭಜಕರು. ಆದ್ದರಿಂದ ಭಗವಂತನನ್ನು ಬಹಳ ಹತ್ತಿರದಲ್ಲಿ ಕಾಣಲಿಕ್ಕೆ ಇವತ್ತು ಭಜನೆಯಿಂದ ನಮಗೆ ಸಾಧ್ಯ ಆಗಿದೆ. ಆದ್ದರಿಂದ ಇಂತಹ ಭಜನೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ತಾವು ಕೊಡಬಾರದು ಅಂತ ತಮ್ಮಲ್ಲಿಯೂ ಕೂಡ ವಿನಂತಿ ಮಾಡಿಕೊಳ್ಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ವಿಶೇಷವಾಗಿ ಮಹಿಳೆಯರಲ್ಲಿ ಈ ಒಂದು ಭಜನೆ ಸೇವೆಗೆ ಇವತ್ತು ಸೇರ್ತಾ ಇದ್ದಾರೆ. ಅಪ್ರಾಪ್ತ ಪ್ರಾಯಸ್ಥರಿಂದ ವಯಸ್ಕರನವರೆಗೂ ಕೂಡ ಈ ಭಜನಾ ಸೇವೆಯಲ್ಲಿ ಇವತ್ತು ಸೇರ್ತಾ ಇದ್ದಾರೆ. ಎಲ್ಲಿ DJ ಆಗುತ್ತಾ ಉಂಟ ಅಲ್ಲಿ ಇವತ್ತು ತಾಳದ ಶಬ್ದ ಕೇಳ್ತಾ ಇದೆ. ಒಂದು ಮದುವೆ ಇರ್ಬೋದು, ಮನೆಯಲ್ಲಿ ಗೃಹ ಪ್ರವೇಶ ಇರ್ಬೋದು, ಧಾರ್ಮಿಕ ಚಟುವಟಿಕೆ ಇರ್ಬೋದು, ಅಲ್ಲಿ ಇವತ್ತು ಭಜನೆ ಆಗ್ತಾ ಇದೆ. ಇಂತಹ ಭಜನೆ ಇವತ್ತೊಂದು ರಾಜಮರ್ಯಾದೆ ದೊರೆತಿದೆ. ಇದು ನಿಮ್ಮೆಲ್ಲರ ಒಂದು ಸೇವೆಯ ನಿಸ್ವಾರ್ಥವಾದ ಸೇವೆಯಿಂದ ಆಗಿದೆ ಅಂತ ಹೇಳ್ಕೊಳ್ಳುತ್ತಾ, ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಸಂದೇಶವನ್ನು ಕೊಡಲಿಕ್ಕೆ ಬಂದಿರತಕ್ಕಂತಹ ಶ್ರೀ ಮಂಜುನಾಥೇಶ್ವರ ಕಾಲೇಜಿನ SDM ಉಜಿರೆ ಇದರ ಪ್ರಾಧ್ಯಾಪಕರಾದ ಶ್ರೀಮತಿ ಅರಿಡಿ ಪುತ್ತೂರಾಯರನ್ನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ನಮ್ಮ ವಲಯದ ಸಂಯೋಜಕಿಯಾದ ಅಧ್ಯಕ್ಷರಾದ ಶ್ರೀಮತಿ ಸುಜಯ ಇವರು ಸಾಲು ಹಾಕಿ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಲವಾರು ದೈವಸ್ಥಾನಗಳ ಭಜನಾ ಮಂದಿರದ ನಿರ್ಮಾಣಕ್ಕೆ ಕಾರಣಕರ್ತರಾಗಿ ಇವತ್ತು ಭಜನಾ ಪರಿಷತ್ತು ಅನ್ನುವಂಥ ಒಂದು ಸಂಘಟನೆ ಕಟ್ಟುವಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದವರು. ಇದೇ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಈ ಸನ್ನಿಧಿಯಲ್ಲಿ 2020ರಲ್ಲಿ ಭಜನಾ ಸತ್ಸಂಗ ಸಮಾವೇಶ ಅಂತಕ್ಕಂತಹ ಸಮಾವೇಶವನ್ನು ನಡೆಸುವಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಆ ಸಮಿತಿಯ ಅಧ್ಯಕ್ಷರಾಗಿ ದುಡಿದವರು ಹಿರಿಯರಾದ ಶ್ರೀಯುತ ಧನ್ಯಕುಮಾರ್ ರೈ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಕಾರ್ತಿಕ್ ಆರ್ಯಪ್ಪ ಇವರು ಶಾಲು ಹಾಕಿ ಹೂ ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಿಂದೂ ಸಂಘಟನೆಯ ಮುಖಂಡರು, ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಸರ್ ತಮ್ಮನ್ನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ದಿನೇಶ್ ಶಾಲಿಯಾನ್ ಇವರು ಶಾಲು ಹಾಕಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಜನಾ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಶಾಲೆ ನಮ್ಮೊಟ್ಟಿಗಿದ್ದಾರೆ ವೇದಿಕೆಯಲ್ಲಿ. ಸರ್, ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ನಮ್ಮ ಸಮಿತಿಯ ಕೋಶಾಧಿಕಾರಿಯಾದ ಸುಧಾಕರ್ ಕುಲಾಲ್ ಇವರು ಶಾಲು ಹಾಕಿ ಹೂ ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಭಜನಾ ಪರಿಷತ್ತಿನ ಸಮನ್ವಯ ಅಧಿಕಾರಿಯಾದ ಸಂತೋಷ್ ಕುಮಾರ್ ಇದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಪುತ್ತೂರು ಭಜನಾ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ನಮ್ಮ ಎದುರಿಗೆ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಸಂಜೀವ ಮಠಾಧರಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಹಿಂದೂ ಮುಖಂಡರಾದಂಥ
ಈ ಭಜನಾ ಸತ್ಸಂಗ ಸಮಾವೇಶವನ್ನು 2020ರಲ್ಲಿ ನಡೆಸಿದಂಥ ಕಾರ್ಯಾಧ್ಯಕ್ಷರು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಸರ್ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಹಿರಿಯರಾದ ಅಪ್ಪಯ್ಯ ಮನಿಯವರು ನಮ್ಮೊಟ್ಟಿಗೆ ಇದ್ದಾರೆ ಸರ್. ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಪುತ್ತಿಲ ಪರಿವಾರದ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಹೇಂದ್ರರು ನಮ್ಮೊಟ್ಟಿಗಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಹಿಂದೂಪರ ಸಂಘಟನೆಯ ಪ್ರಮುಖರಿಗೆ, ಅದರ ಸಂಘಟಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ 8:30 ಗಂಟೆಗೆ ನಾವು ಶಾರ್ಪ್ ಟೈಮ್ಗೆ ಆರಂಭಿಸಬೇಕು ಅಂತ ಸಂಕಲ್ಪ ಇಟ್ಟುಕೊಂಡಿದ್ದೇವೆ. ಯಾಕಂದರೆ ಮತ್ತೆ ಬಿಸಿಲಾಗ್ತದೆ, ಮತ್ತೆ ಕಾರ್ಯಕ್ರಮವನ್ನು ತಡ ಮಾಡಬಾರದು ಅಂತೇಳಿ. ಬಹುಶಃ ನಮ್ಮ ಈ ಒಂದು ಇನ್ ಟೈಮಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವಲ್ಲಿ ಬಹಳ ದೂರದ ಊರಿಂದ ಬಂದಂಥ ದೂರ ಊರಿನಿಂದ ಬೆಳಿಗ್ಗೆ ಎದ್ದು ಉಪಹಾರವನ್ನು ಕೂಡ ಸೇವಿಸದೆ ಆ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಇವತ್ತಿನ ಈ ಭಜನಾ ಸೇವೆಯಲ್ಲಿ ಪಾಲ್ಗೊಂಡ ಎಲ್ಲ ಭಜಕರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಪತ್ರಿಕಾ ಮಾಧ್ಯಮ, ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಮಾಧ್ಯಮ ಮಿತ್ರರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮಗೆ ಸಹಕಾರ ನೀಡಿದಂಥ ಪುತ್ತೂರು ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡೆಸುವಲ್ಲಿ ಸ್ಥಳಾವಕಾಶ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ಅರ್ಚಕ ವರ್ಗ, ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನು ಒಂದೇ ಮಾತಿನಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಂದೇಶವನ್ನು ನೀಡಲಿಕ್ಕಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಶ್ರೀಮತಿ ಹರಿಣಿ ಪುತ್ರರವರಿಗೆ ವೇದಿಕೆ. ಹರಿ ಓಂ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಭಜಕರ ಸಮಾವೇಶದ ಈ ಹೊತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಜ್ಜನ ಸಹೃದಯ ಬಂಧುಗಳೇ, ಈ ದಿವಸ ಭಜನಾ ಪರಿಷತ್ ಪುತ್ತೂರು ಮತ್ತು ವಿವಿಧ ಹಿಂದೂ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಭಜಕರ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗಿದ್ದೇವೆ. ಬೆಳಗಿನಿಂದ ದರ್ಬೆಯಿಂದ ಹೊರಟು ಭಜನಾ ಸಂಕೀರ್ತನೆಯ ಮೂಲಕ ಭಜಕರಾದ ತಾವೆಲ್ಲರೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಭಜನೆಯ ಮಹತ್ವ, ಅದು ಬೀರಿರುವಂಥ ಪ್ರಭಾವದ ಬಗ್ಗೆ ಮಾತುಗಳನ್ನು ಆಡಿದರು. ಭಜನೆ ನಮ್ಮ ನೆಲದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕತೆಯ ಗುರುತು. ನಮ್ಮ ಶ್ರದ್ಧೆ, ನಂಬಿಕೆ, ಆಚರಣೆ ಅಥವಾ ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯ ಎಲ್ಲ ಸಾರವನ್ನು ಭಜನೆ ಒಳಗೊಂಡಿದೆ. ಸ್ತೋತ್ರ ಪಠಣೆ ಇರ್ಬೋದು, ನಾಮ ಸಂಕೀರ್ತನೆಗಳು ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪದ್ಧತಿಯನ್ನು, ನಮ್ಮ ಆಚರಣೆಗಳು ಏನಿದೆಯಾ, ಅನಾದಿ ಕಾಲದಿಂದ ನಡೆದು ಬಂದಂಥ ಸಂಗತಿಗಳು ಏನಿದೆಯಾ, ನಮ್ಮ ಹಿಂದೂ ಸಮಾಜದ ಆ ಒಂದು ಸಾಂಸ್ಕೃತಿಕ ನೆಲೆಗಟ್ಟುಗಳು ಏನಿದೆಯಾ ಅದೆಲ್ಲವನ್ನು ಕೂಡ ರಕ್ಷಿಸ್ತಾ ಬಂದಿದೆ. ದೇವರಿಗೆ ಪೂಜ್ಯತೆಯ ಭಾವನೆಯಿಂದ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕಿದ್ರೆ, ಕೃತಜ್ಞತೆಯನ್ನು ಸಲ್ಲಿಸಬೇಕಿದ್ರೆ, ಪ್ರಾರ್ಥನೆಯನ್ನು ಸಲ್ಲಿಸಬೇಕಿದ್ರೆ ಈ ಭಜನೆ ಸಾಧನವಾಗಿ ಬಳಸಲ್ಪಡ್ತದೆ. ಅನಾದಿ ಕಾಲದಿಂದ ಇವತ್ತಿನವರೆಗೂ ಕೂಡ ಲಕ್ಷಾಂತರ ಜನರ ಜೀವನದಲ್ಲಿ ಭಜನೆ ಪ್ರಭಾವವನ್ನು ಬೀರಿದೆ. ನಮ್ಮ ಒಂದು ಆಧ್ಯಾತ್ಮಿಕತೆಯ ಮೌಲ್ಯಗಳು ಏನಿದೆಯಾ, ಜೀವನದ ಮೌಲ್ಯಗಳು ಏನಿದೆಯಾ,
ಜೀವನದ ನೈತಿಕತೆ ಏನಿದೆಯೋ ಅದನ್ನೆಲ್ಲವನ್ನು ಕೂಡ ಕಟ್ಟಿಕೊಡುವಲ್ಲಿ ಭಜನೆ ಲಕ್ಷಾಂತರ ಜನರ ಜೀವನದಲ್ಲಿ ಪ್ರಭಾವವನ್ನು ಬೀರಿದೆ. ನಾವೆಲ್ಲರೂ ಹೇಳ್ತೇವೆ ಕೇಳ್ತೇವೆ, ಭಜನೆ ಇದ್ದರೆ ವಿಭಜನೆ ಇಲ್ಲ ಅಂತ. ಅಂದರೆ ವಿಭಜನೆಯನ್ನು ದೂರ ಮಾಡಲಿಕ್ಕೆ ಇರುವಂಥದ್ದು ಭಜನೆ. ಯಾವುದೇ ಜಾತಿ, ಭಾಷೆ, ಪ್ರಾಂತ್ಯ ಇದು ಯಾವುದರ ಭೇದ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ಒಂದೇ ದೇವರನ್ನು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ನಾಮದಿಂದ ಪೂಜಿಸುವಂಥದ್ದು ಇದ್ದರೆ ಅದು ಭಜನೆಯಲ್ಲಿ ಮಾತ್ರ. ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಹಬ್ಬಗಳಲ್ಲಿ ನಮಗೆ ಭಜನೆಯ ಅವಶ್ಯಕತೆ ಇದೆ. ಕುಳಿತು ಭಜನೆಯನ್ನು ಹಾಡುವಂಥದ್ದ ಅಥವಾ ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿರುವಂಥ ಮೆರವಣಿಗೆಯಲ್ಲಿ ದೇವರ ನಾಮಸ್ಮರಣೆ ಮಾಡುತ್ತಾ ಕುಣಿತ ಭಜನೆಯ ಮೂಲಕ ಆ ಭಗವಂತನನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವುದು ಹಿಂದಿನಿಂದಲೂ ಕೂಡ ನಡೆದು ಬಂದಿರುವಂಥದ್ದು. ಅದು ನಮಗೆ ಅವಶ್ಯಕವಾಗಿ ಇರುವಂಥದ್ದು ಕೂಡ. ಯಾಕಂತ ಹೇಳಿದರೆ ಭಜನೆಗೆ ಆ ಶಕ್ತಿ ಇದೆ. ಪರಿಸರವನ್ನು ಶುದ್ಧ ಮಾಡುವಂಥದ್ದು, ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿ, ಅದೇ ರೀತಿ ಸಂತೋಷವನ್ನು, ಮಂಗಳಕರವಾದದನ್ನು ಸುತ್ತಮುತ್ತಲೆಲ್ಲ ಪಸರಿಸುವಂಥ ಶಕ್ತಿ ಇರುವಂಥದ್ದು ಭಜನೆಗೆ. ಹಾಗಾಗಿ ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಧಾರ್ಮಿಕ ಚಟುವಟಿಕೆಗಳು, ಸಮಾರಂಭಗಳು, ಧಾರ್ಮಿಕವಾದಂಥ ಏನೆಲ್ಲ ಚಟುವಟಿಕೆಗಳಿದ್ದಾವ ಅದರಲ್ಲೆಲ್ಲವೂ ಅಲ್ಲಿ ಕೂಡ ನಾವು ಈ ಭಜನಾ ಕಾರ್ಯಕ್ರಮವನ್ನು, ನಾಮ ಸಂಕೀರ್ತನೆಗಳನ್ನು ಏರ್ಪಡಿಸಿಕೊಂಡಿರ್ತೇವೆ. ಖಂಡಿತವಾಗಿ ಕೂಡ ಇದು ಯಾವುದೇ ಮನೋರಂಜನೆಗಾಗಿ ನಾವು ಏರ್ಪಡಿಸಿರುವಂಥದ್ದು ಅಲ್ಲ. ನಮ್ಮ ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕವಾದಂಥ ಹಿಂದೂ ಸಮಾಜದ ಪರಂಪರೆ ಏನಿದೆಯಾ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, ಮತ್ತಷ್ಟು ಬಲಪಡಿಸಬೇಕು, ಉತ್ತಮವಾದಂಥ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಎಲ್ಲ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನಾವು ಆಯೋಜಿಸಿಕೊಂಡಿರ್ತೇವೆ. ಬಹುಶಃ ಭಜನೆಯಲ್ಲಿ ಮಾತ್ರ ನೀವು ನೋಡಿರ್ಬೋದು, ಅಲ್ಲಿ ಬಡವ ಬಲ್ಲಿದ, ಮೇಲು ಕೀಳು, ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ ಅನ್ನುವಂಥ ಯಾವುದೇ ಭೇದವಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆ ದೇವನ ಸ್ಮರಣೆಯನ್ನು ಮಾಡುವಂಥದ್ದು. ಇದು ನಿಜವಾಗಿ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಎಲ್ಲರೂ ಕೂತು ಒಟ್ಟಾಗಿ ಆ ಭಗವಂತನನ್ನು ಭಜನೆಯ ಮೂಲಕವಾಗಿ ಆರಾಧಿಸುವುದು, ಭಜನೆಯ ಮೂಲಕವಾಗಿ ಒಲಿಸಿಕೊಳ್ಳುವ ಪ್ರಯತ್ನದ ಮೂಲಕವಾಗಿ ನಾವೆಲ್ಲರೂ ಕೂಡ ಹಿಂದೂ ಸಮಾಜವನ್ನು ಸಂಘಟಿತವನ್ನಾಗಿ ಅಥವಾ ಹಿಂದೂ ಸಮಾಜದ ಬಲವರ್ಧನೆಗೆ ಕೆಲಸವನ್ನು ಮಾಡುತ್ತಾ ಇರುವಂಥದ್ದು. ನಾವು ಈ ನಾಡಿನ ಅನೇಕ ಜ್ಞಾನಿಗಳಾದಂಥ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ರಾಮಕೃಷ್ಣ ಪರಮಹಂಸರು ಎಲ್ಲರೂ ಕೂಡ ಕಂಡುಕೊಂಡದ್ದು ಏನು ಅಂತ ಹೇಳಿದರೆ, ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಅನೇಕ ಮಾರ್ಗಗಳಿದೆ. ಆದರೆ ಅದರಲ್ಲಿ ಶ್ರೇಷ್ಠವಾದಂಥ ಮಾರ್ಗ ಅಂದರೆ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಂಡು ಉತ್ತಮವಾದಂಥ ಬದುಕನ್ನು ಸಾಗಿಸುವಂಥದ್ದು. ಇದು ಅನಾದಿ ಕಾಲದಿಂದಲೂ ಕೂಡ ನಡೆದು ಬಂದಿರುವಂಥದ್ದು. ಹಾಗಾಗಿ ಭಜನೆ, ದೇವರ ನಾಮ ಸಂಕೀರ್ತನೆ ಇದೆಲ್ಲವೂ ಕೂಡ ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಇವತ್ತು ನಾವು ಹೇಳ್ತೇವೆ ನಾವು ಆಧುನಿಕ ಯುಗದಲ್ಲಿದ್ದೇವೆ, ಗೊತ್ತಿದೆ, ಪ್ರಪಂಚ ನಾಗಾಲೋಟದಿಂದ ಓಡ್ತಾ ಇದೆ. ಆದರೂ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಮ ನಾಡಿನಾದ್ಯಂತ ನಾವು ಅನೇಕ ಭಜನಾ ಮಂದಿರಗಳನ್ನು ಕಾಣ್ತಾ ಇದ್ದೇವೆ, ಭಜನಾ ಸಂಘಟನೆಗಳನ್ನು ಕಾಣ್ತಾ ಇದ್ದೇವೆ. ಅಂದರೆ ಅದರ ಅರ್ಥ ನಾವು ಯಾರು ನಮ್ಮತನವನ್ನು ನಾವು ಮರಿಲಿಲ್ಲ, ನಮ್ಮತನವನ್ನು ನಾವು ಮರೆತಿಲ್ಲ. ನಾವೆಲ್ಲರೂ ಕೂಡ ಬೆಳೆದು ಬಂದಂಥದ್ದು ಆ ಆಧ್ಯಾತ್ಮಿಕತೆಯ ಸಾಂಸ್ಕೃತಿಕ ನೆಲೆಗಟ್ಟು ಏನಿದೆಯಾ ಅದರಲ್ಲೇ ಬೆಳೆದು ಬಂದದ್ದು. ಅದನ್ನು ನಮ್ಮ ಮುಂದಿನ ಮಕ್ಕಳಿಗೆ, ಮುಂದಿನ ಸಮಾಜಕ್ಕೆ ನಮಗೆ ಸಾಗಿಸುವಂಥ ಜವಾಬ್ದಾರಿ ಇದೆ. ಹಾಗಾಗಿ ಉತ್ತಮ ವಿಚಾರ, ಸನ್ನಡತೆ ಇವುಗಳನ್ನೆಲ್ಲ ಮೈಗೂಡಿಸಿ ಕೊಡುವಂಥ ಈ ಭಜನಾ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅದನ್ನೆಲ್ಲ ನಾವು ಆಯೋಜಿಸ್ತಾ ಬಂದಿದ್ದೇವೆ. ಅದರ ಅರ್ಥ ಪ್ರಪಂಚ ಎಷ್ಟು ಮುಂದುವರಿಲಿ, ನಾವು ಹಿಂದೂ ಸಮಾಜ ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟು, ಆಧ್ಯಾತ್ಮಿಕ ನೆಲೆಗಟ್ಟನ್ನು ನಾವು ಯಾರೂ ಮರೀಲಿಲ್ಲ.
ಆ ಕಾರಣದಿಂದಾಗಿ ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲೇ ನಾವು ಗಮನಿಸಿದರೆ ಅಸಂಖ್ಯಾತ ಸಾವಿರಾರು ಭಜನಾ ಸಂಘಟನೆಗಳಿವೆ, ಭಜನಾ ಮಂದಿರಗಳಿವೆ. ಹಾಗಾಗಿ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಕಾರ್ಯಗಳನ್ನು ಮಾಡುತ್ತಾ ಇರುವಂಥ ಎಲ್ಲ ಭಜಕರನ್ನು ಗಮನಿಸುತ್ತಾ ಇರುವಂಥ ಎಲ್ಲರೂ ಕೂಡ ಅವರನ್ನು ಕಂಡು ಹೆಮ್ಮೆ ಪಡಬೇಕು, ಅವರಿಗೆ ಕೃತಜ್ಞರಾಗಬೇಕು. ಈ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವ್ರ ಭಜಕರು ಯಾರಿದ್ದಾರ ಅವರೆಲ್ಲ ಧನ್ಯತೆಯನ್ನು ಅನುಭವಿಸಬೇಕು. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ಗಟ್ಟಿ ಬಲಯುತಗೊಳ್ಳುವಂಥ ಹಿಂದೂ ಸಮಾಜವನ್ನು ನಿರ್ಮಾಣಗೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದೇವೆ ಅಂತ. ಇದು ಭಜನೆಯ ಒಂದು ಮಹತ್ವ ಅಥವಾ ಅದರ ಒಂದು ಜವಾಬ್ದಾರಿ ಏನಿದೆ. ಅದಾದರೆ ಇನ್ನೊಂದು ಭಾಗ ನಾವಿವತ್ತು ಇಲ್ಲಿ ಸೇರಿರುವಂಥ ವಿಷಯ. ನಾವೆಲ್ಲರೂ ಕೇಳಿದ್ದೇವೆ, ಓದಿದ್ದೇವೆ, ಭಜನೆ ಮಾಡುವಂಥ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಭಜಕರ ವಿರುದ್ಧ ನಿಂದನೆಯ ಮಾತುಗಳು, ನಿಂದನೆಯ ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆಯ ಮಾತುಗಳನ್ನು, ನಿಂದನೆಯ ಬರಹಗಳನ್ನು ನಾವು ಕೇಳಿದ್ದೇವೆ, ಆಲಿಸಿದ್ದೇವೆ. ಇದು ಇವತ್ತಿದು ಹೊಸತಲ್ಲ. 2-3 ವರ್ಷಗಳ ಹಿಂದೆ ಕೂಡ ಬಹುಶಃ 2022ರಲ್ಲಿ ಇರಬಹುದು, ಇದೇ ವ್ಯಕ್ತಿ ಭಜಕರ ವಿರುದ್ಧ ನಿಂದನೆಯ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿದಾಗ ಒಂದಷ್ಟು ಪ್ರತಿಭಟನೆಗಳಾಯಿತು. ಅಲ್ಲಿಗೆ ಮತ್ತೆಲ್ಲರಿಗೂ ಮರ್ತು ಹೋಯಿತು. ಆದರೆ ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಮೊನ್ನೆಯಷ್ಟೇ ಮಹಿಳಾ ಭಜಕರ ವಿರುದ್ಧ ಒಂದು ಜಾತಿಯನ್ನು ಗುರಿ ಇಟ್ಟುಕೊಂಡು ಕೀಳು ಮಟ್ಟದ ಮಾತುಗಳನ್ನಾಡಿದ್ದನ್ನು ನಾವೆಲ್ಲ ಆಲಿಸಿದ್ದೇವೆ. ನಮ್ಮ ಹಿಂದೂ ಸಮಾಜದ ವ್ಯಕ್ತಿಗಳೇ ಹಿಂದೂ ಸಮಾಜದ ಒಂದು ವ್ಯವಸ್ಥೆ ಏನಿದೆಯಾ ಅದನ್ನು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂಥದ್ದು ಖಂಡಿತ ಸತ್ಯ. ಇದು ಯಾಕೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳಿದರೆ, ನಾವು ಒಂದೆರಡು ಸಲ ಇದರ ಬಗ್ಗೆ ಪ್ರತಿರೋಧವನ್ನು ತೋರಿಸ್ತೇವೆ. ಯಾರೋ ಒಂದಿಬ್ಬರು ಪ್ರತಿಭಟನೆಯ ಮಾತುಗಳನ್ನು ಆಡ್ತಾರೆ, ಮತ್ತು ನಾವೆಲ್ಲರೂ ಕೂಡ ಮೈ ಮರೆತು ಬಿಡ್ತೇವೆ. ಈ ಬಾರಿ ನಾವು ನೆನಪಿಟ್ಟುಕೊಳ್ಳಬೇಕು, ಇದು ಕೇವಲ ಯಾರನ್ನೋ ಉದ್ದೇಶಿಸಿ, ಕೇವಲ ಭಜಕರನ್ನು, ಭಜನೆ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಕೂಡ ಅದು ಕೇವಲ ಅವರಿಗೆ ಮಾತನಾಡಿದ್ದಲ್ಲ. ಇದು ಪ್ರತಿಯೊಬ್ಬರಿಗೂ, ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಆಡಿದ ನಿಂದನೆಯ ಮಾತುಗಳು. ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಕೂಡ ಇಂಥ ನಿಂದನೆಯ ಮಾತುಗಳನ್ನು ಪ್ರತಿಭಟಿಸ್ತಾ ಇದ್ದೇವೆ. ಆ ಉದ್ದೇಶಕ್ಕಾಗಿಯೇ ಇವತ್ತು ನಾವಿಲ್ಲಿ ಸೇರಿರುವಂಥದ್ದು. ಇಲ್ಲಿ ನಾನು ಮಾತಾಡೋದು ನಾನೊಬ್ಬಳೇ ಆಗಿದ್ರೂ ಕೂಡ ಇದು ನಾನು ಭಾವಿಸಿಕೊಂಡಿದ್ದೇನೆ ನಮ್ಮ ಹಿಂದೂ ಸಮಾಜದ ಎಲ್ಲರ ಧ್ವನಿ ಅಂತ. ನಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಆಕ್ರೋಶ ಇದೆ, ನಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ನೋವಿದೆ. ನಾವೆಲ್ಲರೂ ಕೂಡ ಇದನ್ನು ಒಕ್ಕೊಲರಿನಿಂದ ಪ್ರತಿಭಟಿಸ್ತೇವೆ. ಇದು ಮುಂದಕ್ಕೆ ಮತ್ತೆ ಮರುಕಳಿಸಬಾರದು. ನಮ್ಮ ಸಮಾಜದ ವ್ಯಕ್ತಿಗಳೇ ಮೂಢರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು, ಮಾತುಗಳನ್ನಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಂಥದ್ದು ಇನ್ನು ಮುಂದಕ್ಕೆ ನಡೀಬಾರದು. ಯಾರು ಈ ರೀತಿ ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡುತ್ತಾರಾ ಅದರ ಅರ್ಥ ಇದು ಉದ್ದೇಶವನ್ನು ಇಟ್ಟುಕೊಂಡು ಮಾಡುವಂಥ ಹೀನಾಯವಾದಂಥ ಕೆಲಸ. ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ, ಆದರೆ ತಪ್ಪುಗಳಿಂದ ಅವನು ಕಲಿತುಕೊಳ್ತಾನೆ ಅಂತ ನಮಗೆ ಗೊತ್ತಿದೆ. ಆದರೆ ತಪ್ಪುಗಳಿಂದ ಕಲಿತುಕೊಳ್ಳದೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುವುದರ ಅರ್ಥ ಏನಂತ ಹೇಳಿದರೆ ಅದು ಉದ್ದೇಶಪೂರ್ವಕವಾಗಿಯೇ ಮಾಡುವಂಥದ್ದು, ಗೊತ್ತಿಲ್ಲದೆ ಮಾಡುವಂಥದ್ದಲ್ಲ. ಮನಸ್ಸಿನಲ್ಲಿ ಸಾವಿರಾರು ಭಾವನೆಗಳು ಬರ್ಬೋದು, ಆಲೋಚನೆಗಳು ಬರ್ಬೋದು, ಎಲ್ಲವೂ ಬರ್ಬೋದು. ವ್ಯಕ್ತಿಗೆ ತನ್ನ ಆಲೋಚನೆ ಭಾವನೆಗಳನ್ನೆಲ್ಲವನ್ನು ಹೇಳಿಕೊಳ್ಳಲಿಕ್ಕೆ ನಾವು ಹೇಳ್ತೇವೆ ಮುಕ್ತ ಸ್ವಾತಂತ್ರ್ಯವಿದೆ, ಎಲ್ಲ ಇದೆ ಅಂತ. ಆದರೆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕುತ್ತಾ ಇರುವಂಥವರು.
ಆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವಂಥ ಕೆಲಸಕ್ಕೆ ಯಾರಾದರೂ ಕೈ ಹಾಕಿದರೆ ಅಂಥವರಿಗೆ ಕಾನೂನು ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ನೀಡಬೇಕು. ಅವರು ಮತ್ತೆ ಅದೇ ತಪ್ಪನ್ನು ಮಾಡದ ಹಾಗೆ ಈ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆಯಾ ಅದನ್ನು ದುರ್ಬಲಗೊಳಿಸದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಿದರೆ ಮುಂದೆ ಯಾರಾದರೂ ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೊರಟಾಗ ಅದು ಅವರಿಗೆ ಪಾಠ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿರುದ್ಧವಾಗಿಯೇ ಮಾತಾಡಿದ್ದಾರೆ. ನಾವು ಇದರಲ್ಲಿ ಗಮನಿಸಬೇಕೇನಂತ ಹೇಳಿದರೆ, ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಕುಟುಂಬವನ್ನು ಮನೆಯನ್ನು ಅತ್ಯಂತ ಒಂದು ಸುಭದ್ರವಾಗಿ ಸುಸಂಸ್ಕೃತ ಕುಟುಂಬವನ್ನಾಗಿ ಒಳ್ಳೆಯ ವಿಚಾರಗಳನ್ನು ಮನೆಯಲ್ಲಿ ಬಿತ್ತಿ ಪೋಷಿಸುವ ಶಕ್ತಿ ಇರುವಂಥದ್ದು ತಾಯಿಗೆ. ಕುಟುಂಬವನ್ನು ಹೇಗೆ ಭದ್ರವಾಗಿ ಅವಳು ಕಟ್ಟುತ್ತಾಳ, ಇವತ್ತಿನ ದಿನಗಳಲ್ಲಿ ಆ ತಾಯಿ ಹೊರಗೆ ಬಂದು ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕವಾಗಿ ಕೂಡ ಮುಂದುವರೆದಿದ್ದಾಳೆ. ಎಲ್ಲ ವಿಷಯವಾಗಿ ಅವಳು ಕೂಡ ಹೊರಬಂದು ಸಮಾಜವನ್ನು ಗಟ್ಟಿಗೊಳಿಸುವಂಥ ಶಕ್ತಿ ಅವಳಿಗಿದೆ. ಅಂತ ಮುಂದಡಿ ಇಟ್ಟ ಹೆಣ್ಣಿನ ಬಗ್ಗೆ ಅಥವಾ ಮಹಿಳೆಯರ ಬಗ್ಗೆ ಕೀಳು ನಿಂದನೆಯ ಮಾತುಗಳನ್ನಾಡಿದರೆ ಅವಮಾನಕ್ಕೊಳಗಾಗಿ ಆಕೆ ಹಿಂದಡಿ ಇಡಬಹುದು, ಹೆಜ್ಜೆಯನ್ನು ಹಿಂದೆ ಇಡ್ತಾಳೆ ಅನ್ನುವಂಥ ತಪ್ಪು ಕಲ್ಪನೆಯೂ ಇರ್ಬೋದು. ಒಂದು ವೇಳೆ ಆ ಉದ್ದೇಶ ಆಗಿದ್ದರೆ ನಿಂದನೆ ಮಾಡುವವರದ್ದು ಅದು ತಪ್ಪು ಕಲ್ಪನೆ. ಏನೆಲ್ಲ ನಿಂದನೆಯ ಮಾತುಗಳನ್ನಾಡಿದ್ದೀರಾ, ಬಜಕ ಮಹಿಳೆಯರ ವಿರುದ್ಧ ಏನೆಲ್ಲ ನಿಂದನೆಯ ಮಾತುಗಳನ್ನಾಡಿದ್ದೀರಾ, ಅದು ಇಡೀ ಮಹಿಳಾ ಸಮಾಜಕ್ಕೆ ಆಡಿದಂಥ ಮಾತುಗಳು, ಇಡೀ ಸ್ತ್ರೀ ಕುಲಕ್ಕೆ ಆಡಿದಂಥ ಮಾತುಗಳು. ಹಾಗಾಗಿ ಇಡೀ ಸ್ತ್ರೀ ಕುಲದ ಮಹಿಳೆಯರ ಒಂದು ಧ್ವನಿಯಾಗಿ ನಾನಿಲ್ಲಿ ಗಟ್ಟಿಯಾಗಿ ಹೇಳಬಲ್ಲೆ. ಆ ನಿಂದನೆಗೆ ಪ್ರತಿರೋಧವಾಗಿ, ಅದಕ್ಕೆ ಉತ್ತರವಾಗಿ ಈ ಮಹಿಳೆ ಹಿಂದೂ ಸಮಾಜವನ್ನು ಮುಂದಕ್ಕೆ ಅತ್ಯಂತ ಬಲಿಷ್ಠಗೊಳಿಸ್ತಾಳೆ. ಇದು ಮಾತ್ರ ಖಂಡಿತ. ನಿಮ್ಮ ಯಾವುದೇ ನಿಂದನೆಯ ಮಾತುಗಳು, ಕೀಳು ಮಟ್ಟದ ಮಾತುಗಳು ನಿಮ್ಮ ಬೇಳೆಯನ್ನು ಬೇಯಿಸಲಿಕ್ಕೆ ಸಹಾಯ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಈ ಭಜನಾ ಕಾರ್ಯಕ್ರಮಗಳು ಏನಿರ್ತದ, ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥ, ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸುವಂಥ ಕಾರ್ಯ ಏನಿರ್ತದ, ಇದು ಅನಾದಿ ಕಾಲದಿಂದಲೂ ನಡೆದು ಬಂದಂಥದ್ದು. ಆ ಪರಂಪರೆಯಲ್ಲೇ ನಾವೆಲ್ಲರೂ ಕೂಡ ಬೆಳೆದು ಬಂದಂಥದ್ದು. ಈಗಾಗಲೇ ಹೇಳಿದಾಗೆ ನಾವು ಹೇಳಿದೆ, ಈ ಭಜನಾ ಕಾರ್ಯಕ್ರಮ ಇರಲಿ, ಯಾವುದೇ ಧಾರ್ಮಿಕವಾದಂಥ ಕಾರ್ಯಕ್ರಮಗಳಲ್ಲಿ ನಾವು ಮೇಲು ಕೀಳು, ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ ಯಾವುದನ್ನು ನೋಡುವುದಿಲ್ಲ. ಎಲ್ಲರೂ ಒಟ್ಟಿಗೆ ಕೂತು ದೇವರ ನಾಮ ಸಂಕೀರ್ತನೆ ಮಾಡ್ತೇವೆ. ಯಾವತ್ತೂ ಕೂಡ ಭಜನೆಯ ಒಳಗೆ ಪಕ್ಷವನ್ನು, ಜಾತಿಯನ್ನು ನಾವು ತರಲಿಲ್ಲ. ಒಂದು ಆಡಳಿತ ವ್ಯವಸ್ಥೆಗಾಗಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಾಗಿ ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಇದೆ, ಅದರ ವಿಚಾರವನ್ನು ನಾವಿಲ್ಲಿ ಮಾತಾಡೋದಿಲ್ಲ. ಆ ರಾಜಕೀಯವನ್ನು ನಾವು ಭಜನೆಯ ಒಳಗೆ ತಂದು ಬರುವುದಿಲ್ಲ, ಅದು ಬೇರೆ, ಅದನ್ನು ನಾವು ಮಾತಾಡೋದು ಇಲ್ಲ. ನಮಗೆ ಬೇಕಾಗಿರುವಂಥದ್ದು, ನಾವು ಸಮಾಜದಲ್ಲಿ ಎಲ್ಲವನ್ನು ಮರೆತು, ಎಲ್ಲ ಭೇದವನ್ನು ಮರೆತು ಒಟ್ಟಾಗಿ ಸಂಘಟಿತರಾಗಿ ಭಜನಾ ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಗಟ್ಟಿಗೊಳಿಸುವ ಹೊತ್ತಿನಲ್ಲಿ ಅದನ್ನು ಶಿಥಿಲಗೊಳಿಸಲಿಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಾರಾ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಂಥವರು ಇನ್ನು ಮುಂದೆ ಯಾವುದೇ ಮಾತುಗಳನ್ನು, ನಿಂದನೆಯ ಮಾತುಗಳನ್ನು ಆಡಬಾರದು, ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡಬಾರದು. ಇದನ್ನು ಖಂಡಿತವಾಗಿ ಕೂಡ ನಾವೆಲ್ಲರೂ ಪ್ರತಿಭಟಿಸ್ತಾ ಇದ್ದೇವೆ ಅನ್ನುವ ಉದ್ದೇಶದಿಂದ ಇವತ್ತು ಇಲ್ಲಿ ಸೇರಿದ್ದೇವೆ. ಪುರಂದರದಾಸರೇ ಒಂದು ಕಡೆ ಹೇಳಿದ್ದಾರೆ, ನಿಂದಕರಿರಬೇಕು, ಕೇರಿಯಲ್ಲಿ ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧ ಆಗ್ತದ, ದುಷ್ಟ ಜನರು ಜಗತ್ತಿನಲ್ಲಿ ಇದ್ದರೆ ಶಿಷ್ಟ ಜನರು ಕೀರ್ತಿ ಗಳಿಸ್ತಾರೆ ಅಂತ. ಇಂಥ ನಿಂದಕರು ಇದ್ದಾಗ ಮತ್ತೆ ಮತ್ತೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಪ್ರೇರೇಪಣೆ ನೀಡ್ತಾರೆ. ಹಾಗಾಗಿ ಮೊನ್ನೆಯಷ್ಟೇ ಮಾತನಾಡಿದಂಥ ತಮಗೆಲ್ಲರಿಗೂ ಗೊತ್ತಿದೆ ಯಾರೆಲ್ಲ ಮಾತಾಡಿದ್ದಾರೆ ಅಂತ. ಮಹಿಳೆಯರ ಬಗ್ಗೆ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ. ಗಂಡಸರು ಬಿಡಿ,
ಮಹಿಳೆಯರೇ ಮಹಿಳೆಯರ ಬಗ್ಗೆ ಕೀಳು ಮಾತನಾಡಿದ್ದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ನೀವು ಎಷ್ಟು ಪ್ರಯತ್ನಗಳನ್ನು ಮಾಡ್ತೀರಾ, ನಿಮ್ಮ ಪ್ರಯತ್ನಗಳು ಯಾವುದು ಕೂಡ ಸಫಲ ಆಗುವುದಿಲ್ಲ. ಆದರೆ ಒಂದು ಧಾರ್ಮಿಕವಾದಂಥ ಈ ಭಜನಾ ಕಾರ್ಯಕ್ರಮಗಳು ಏನಿದೆಯಾ ಅದನ್ನು ನಡೆಸುವಾಗ ನಿಂದನೆಯ ಮಾತುಗಳನ್ನಾಡಿದ್ದಕ್ಕೆ ನಮಗೆ ನೋವಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಸಮಾಜದ, ನಮ್ಮ ಹಿಂದೂ ಸಮಾಜದ ವ್ಯಕ್ತಿಯೇ ಈ ನಮ್ಮ ಆಚರಣೆಯ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ನಮಗೆ ವಿಷಾದವಿದೆ. ನಾವೆಲ್ಲರೂ ಕೇಳಿಕೊಳ್ಳುವುದಿಷ್ಟೇ ದೇವರಲ್ಲಿ, ಅವರಿಗೆ ಒಳ್ಳೆಯದನ್ನು ಆಲೋಚಿಸುವಂಥ, ವಿವೇಕದಿಂದ ವಿವೇಚನೆಯಿಂದ ವರ್ತಿಸುವಂಥ ಆ ಒಂದು ಬುದ್ಧಿಯನ್ನು ಭಗವಂತ ಕೊಡಲಿ ಅಂತ. ಯಾಕಂತ ಹೇಳಿದರೆ ಅವರು ಮಾತಾಡಿದ ರೀತಿಯಲ್ಲೇ ಕೆಟ್ಟ ಶಬ್ದಗಳಲ್ಲಿ, ಕೀಳು ಮಟ್ಟದ ಮಾತಿನಲ್ಲಿ, ದೊಡ್ಡ ಸ್ವರದಲ್ಲಿ ನಿಂದನೆಯ ಮಾತುಗಳನ್ನಾಡಲಿಕ್ಕೆ ನಮಗೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಪರನಿಂದನೆ, ಪರಪೀಡನೆ ಇಲ್ಲೆಲ್ಲವೂ ಕೂಡ ಅದು ನಮ್ಮದಲ್ಲ ಅಂತ ನಾವು ಭಾವಿಸಿಕೊಂಡವರು. ಹಾಗಾಗಿ ನಿಮ್ಮ ಮಟ್ಟಕ್ಕೆ ನಾವು ಇಳಿಯುವುದಿಲ್ಲ. ನಾವು ಇಲ್ಲಿ ಸೇರಿರುವುದು ಯಾಕಂತ ಹೇಳಿದರೆ ಯಾವಾಗ ನಮ್ಮ ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸುವಂಥ ಈ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಡುವಂಥ ಭಜಕರ ವಿರುದ್ಧವಾಗಿ ಮಾತುಗಳನ್ನಾಡಿದ್ದೀರಲ್ಲ, ಅದಕ್ಕೆ ನಾವು ಎಲ್ಲರೂ ಕೂಡ ಹಿಂದೂ ಸಮಾಜದ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಆ ಮಾತುಗಳನ್ನು ಪ್ರತಿಭಟಿಸ್ತೇವೆ. ಮನಸ್ಸು ಮಾಡಿದರೆ ಈ ಸಮಾಜ ಅಂತ ವ್ಯಕ್ತಿಗಳನ್ನು ಸಮಾಜದಿಂದಲೇ ಬಹಿಷ್ಕರಿಸುವಂಥ ದಿನಗಳು ಖಂಡಿತ ದೂರ ಇರಲಿಕ್ಕಿಲ್ಲ ಅಂತ ಭಾವಿಸಿಕೊಂಡಿದ್ದೇನೆ. ಪುರಂದರದಾಸರು ಹೇಳಿದ ಸಾಲುಗಳನ್ನು ನನಗೆ ಯಾಕೆ ಉಲ್ಲೇಖಿಸಿದ್ದೇನೆ ಅಂತ ಹೇಳಿದರೆ, ಇವತ್ತು ಭಜಕರಾದ ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಜೊತೆಯಲ್ಲಿ ನಾವೊಂದಿಷ್ಟು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಹೊತ್ತು ಕೂಡ. ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಅನೇಕ ಭಜನಾ ಸಂಘಟನೆಗಳಿವೆ, ಭಜನಾ ಮಂದಿರಗಳಿದೆ. ನಾವು ಯಾವ ವ್ಯವಸ್ಥೆ ಅಡಿಯಲ್ಲಿ ಸಾಗುತ್ತಾ ಇದ್ದೇವೆ, ಯಾವ ಚೌಕಟ್ಟುಗಳನ್ನು ಹಾಕಿಕೊಂಡಿದ್ದೇವೆ, ಹೇಗೆ ಮುನ್ನಡೆಯಬೇಕು ಅನ್ನುವಂಥ ಒಂದು ಆತ್ಮಾವಲೋಕನ, ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಹೊತ್ತು. ನಿಂದನೆಯ ಮಾತುಗಳನ್ನಾಡಿದವರಿಗೆ ಪ್ರತಿರೋಧ ತೋರುವುದು ಇನ್ನೊಂದು ಭಾಗ. ಜೊತೆಯಲ್ಲಿ ತಾವೆಲ್ಲ ಸೇರಿದ ಕಾರಣ ನಾನು ಹೇಳುವಂಥದ್ದು, ನಾವೊಂದಿಷ್ಟು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋಣ. ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ, ಸನ್ನಡತೆಯನ್ನು ರೂಪಿಸಿಕೊಳ್ಳುವುದಕ್ಕಾಗಿ, ಒಳ್ಳೆಯ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕಾಗಿ ಭಜನಾ ಸೇವೆಯಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳುತ್ತೇವೆ. ಇವತ್ತಿನ ದಿವಸಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಈ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಮುಂದೊಂದು ದಿನ ಈ ಭಜನಾ ಕಾರ್ಯಕ್ರಮಗಳು ಬೇರೆ ಹಾದಿಯನ್ನು ಹಿಡಿಬಾರದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಊರಿನಲ್ಲೇ ದೇವಸ್ಥಾನಗಳಿದ್ದರೆ, ನಮ್ಮ ಊರಿನಲ್ಲೇ ಒಂದು ಧಾರ್ಮಿಕ ಸಮಾರಂಭ ನಡೀತಾ ಇದ್ದರೆ, ನಮ್ಮ ಊರಲ್ಲೇ ಒಂದಿಷ್ಟು ಮಂದಿ ಇದ್ದೇವೆ, ನಾವೇ ಭಜನೆಗೆ ಕೂತ್ಕೊಳ್ಳುವ, ನಾವೇ ಭಜನೆಯನ್ನು ಹಾಡುವ. ಯಾವುದೋ ದೂರದ ಊರಿನಿಂದ ಭಜಕರನ್ನು ತಂದು ಹಾಡಿಸ್ತೇವೆ. ಅಲ್ಲ, ಹಾಡಿಸುವುದು ತಪ್ಪಲ್ಲ. ಯಾಕಂತ ಹೇಳಿದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಊರಲ್ಲಿ ಹೋಗಿ ಹಾಡುವಂಥ ಉತ್ಸಾಹಗಳು ಇರ್ತದೆ, ಅದು ತಪ್ಪಲ್ಲ. ಆದರೆ ಈ ವ್ಯವಸ್ಥೆ ಒಂದು ಚೌಕಟ್ಟಿನ ಒಳಗೆ ಹೋದರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಕೆಲವೊಮ್ಮೆ ದೂರದ ಊರುಗಳಿಗೆ ಭಜನೆಗೆ ಹಾಡಲಿಕ್ಕೆ ಹೋಗುವಾಗ ಅದಕ್ಕೆ ವಾಹನದ ವ್ಯವಸ್ಥೆ ಆಗಬೇಕಾಗ್ತದೆ, ಬೇರೆ ಬೇರೆ ಖರ್ಚು ವೆಚ್ಚಗಳು ಎಲ್ಲವೂ ಇರ್ತದೆ. ಆವಾಗ ಅದು ಕೆಲವೊಂದು ಸಂದರ್ಭಗಳಲ್ಲಿ ಹಾದಿ ತಪ್ಪುವ ಸಂದರ್ಭಗಳಿದೆ. ಭಜನೆ ಹಾಡಿದವರಿಗೆ ಒಂದಿಷ್ಟು ಕಾಣಿಕೆ, ಅದು ಮುಂದಕ್ಕೆ ಹೋದಂತೆ ಈ ಕಾಣಿಕೆಯ ಏನೋ ಮಿತಿ ಅದು ಮೀರಬಾರ್ದು. ಕೆಲವೊಮ್ಮೆ ಅದು ತುಂಬ ಕಷ್ಟವನ್ನು ತಂದು ಕೊಡ್ತದೆ. ಒಟ್ಟಿನಲ್ಲಿ ಹೇಳುವುದಿದ್ರೆ ಮುಂದೊಂದು ದಿನ ಅದು ವ್ಯಾಪಾರೀಕರಣ ಆಗಬಾರದು. ಆ ಎಚ್ಚರವನ್ನು ನಾವು ಇಟ್ಟುಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ನಾವು ಶಿಕ್ಷಣವನ್ನು ಹೇಳ್ತೇವೆ, ವ್ಯಾಪಾರ ಆಗಿದೆ, ವ್ಯಾಪಾರ ಆಗಿದೆ, ಅದು ವ್ಯಾಪಾರೀಕರಣ ಆಗಿದೆ ಅಂತ. ವ್ಯಾಪಾರೀಕರಣ ಮಾಡಿದವರು ಯಾರು? ನಾವು, ನೀವು ಎಲ್ಲರೂ ಕೂಡ ಸೇರಿ. ನೀವೇ ಒಂದು ಕ್ಷಣ ಆಲೋಚನೆ ಮಾಡಿ, ನಿಮ್ಮ ಮಕ್ಕಳು, ನಮ್ಮೆಲ್ಲ ಮಕ್ಕಳು
ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಇರ್ತಾರೆ. ಅವರ ದಿವಸದ ಅವಷ್ಟು ಅವಧಿ ಯಾಕೆ ಇರುವಂಥದ್ದು? ಕಲೀಲಿಕ್ಕೆ, ಅವರ ವಿದ್ಯಾರ್ಜನೆಗೆ ಇರುವಂಥದ್ದು. ಆದರೆ ನಾವು ಏನು ಮಾಡ್ತಾ ಇದ್ದೇವೆ, ಅಷ್ಟು ಸಮಯವನ್ನು ಶಾಲೆಗೆ ಕಳಿಸಿದೆವು. ಸಂಜೆ ಬಂದ ನಂತರ 5 ಗಂಟೆಯ ನಂತರ ಟ್ಯೂಷನ್ ತರಗತಿಗೆ ಪುನಃ ಕಲೀಲಿಕ್ಕೆ, ಕಲ್ತದನ್ನೇ ಕಲೀಲಿಕ್ಕೆ ಏನು ಮಾಡಿದೆವು? ಆ ಮಗು ಬೇರೆ ಚಟುವಟಿಕೆಗಳಲ್ಲೆಲ್ಲ ತೊಡಗಿಸಿಕೊಂಡಿರಬೇಕಾದಂಥ ಸಮಯ, ಮನೆಯಲ್ಲಿ ಬೇರೆ ಚಟುವಟಿಕೆಗಳಿಗೆ ಅದರ ಸಮಯವನ್ನು ಅದು ಕೊಡಬೇಕು. ಅದನ್ನೆಲ್ಲ ನಾವು ಮೊಟಕುಗೊಳಿಸಿದ್ದೇವೆ. ಕೊನೆಗೆ ಈಗ ನಾವೇ ಹೇಳ್ತಾ ಇದ್ದೇವೆ, ನೀವು ಶಿಕ್ಷಣ ಸಂಸ್ಥೆಗಳ ವ್ಯಾಪಾರೀಕರಣ, ಯಾಕಂತ ಹೇಳಿದರೆ ಖರ್ಚು ವೆಚ್ಚಗಳು ಅಷ್ಟು ಇದೆ ಇವತ್ತು ಶಿಕ್ಷಣಕ್ಕೆ. ಹಾಗಾಗಿ ಇದೊಂದು ಒಳ್ಳೆಯ ಉದ್ದೇಶಕ್ಕೆ ಇರುವಂಥದ್ದು, ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಲಿಕ್ಕೆ ಇರುವಂತಹ ವಿಷಯಗಳು. ಹಾಗಾಗಿ ಇದು ಹಾದಿ ತಪ್ಪಬಾರದು. ಆ ನಿಟ್ಟಿನಲ್ಲಿ ನಾವು ಒಂದು ಚೌಕಟ್ಟಿನಲ್ಲಿ ಆ ದಾರಿಯಲ್ಲೇ ಸಾಗಬೇಕು. ಮತ್ತೊಂದು, ಮೊನ್ನೆಯಷ್ಟೇ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ನಡೀತದೆ. ಬೇರೆ ಬೇರೆ ಊರುಗಳಿಂದ ಸಾವಿರಾರು ಮಂದಿ ಕಮ್ಮಟದಲ್ಲಿ ಭಾಗವಹಿಸಿ ಭಜನೆಯನ್ನು ಕಲಿತು ತಮ್ಮ ತಮ್ಮ ಊರುಗಳಲ್ಲಿ ಅದನ್ನು ಕಲಿಸುವ ಮೂಲಕವಾಗಿ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಅದೇ ಹೊತ್ತಿನಲ್ಲಿ ಮಾತೃಶ್ರೀ ಅಮ್ಮನವರು ಹೇಳಿದಂಥ ಮಾತುಗಳನ್ನು ನಮ್ಮ ಭಜನಾ ಪರಿಷತ್ತಿನ ಅಧ್ಯಕ್ಷರು ಕೂಡ ನೆನಪಿಸಿಕೊಂಡರು. ಅವರು ಹೇಳಿದರು, ಅಮ್ಮನವರು, ಎಲ್ಲವೂ ಸರಿ, ಮಕ್ಕಳ ಶಿಕ್ಷಣ ಕೂಡ ಮಕ್ಕಳಿಗೆ ಅಷ್ಟೇ ಮುಖ್ಯ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಾಗ ಅದೆಲ್ಲವನ್ನು ಕೂಡ ನೋಡಬೇಕು. ಸಂಜೆಯ ಹೊತ್ತು, ಮಧ್ಯಾಹ್ನದ ಹೊತ್ತು ಅವರಿಗೆ ಪರೀಕ್ಷೆಗಳಿರ್ತದೆ. ಆ ವ್ಯವಸ್ಥೆ ಅದಕ್ಕೆ ಬದಲಿ ಜೋಡಣೆಯನ್ನು ಮಾಡುತ್ತಾ ಯಾರಿಗೂ ಯಾವ ರೀತಿಯಲ್ಲಿ ತೊಂದರೆ ಆಗದಂಥ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಕೊಂಡೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಯಾವುದಕ್ಕೆ ಇದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳೋದು, ತಮಗೆಲ್ಲರಿಗೂ ಕೂಡ ಭಜಕರಾಗಿರುವಂಥ ತಮಗೆಲ್ಲರಿಗೂ ಕೂಡ ಇದು ಗೊತ್ತಿರ್ಬೋದು. ಆ ಉದ್ದೇಶದಿಂದ ನಾವು ಒಂದು ಒಳ್ಳೆಯ ಚೌಕಟ್ಟಿನ ಒಳಗೆ ಅದನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡುವ ಅಂತ ಹೇಳುವಂಥ ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಭಜಕರಿಗೆ ಅತ್ಯಂತ ಗಾಸಿಯನ್ನು ನೀಡಿದಂಥ, ಅವರಿಗೆ ಗಾಸಿಯನ್ನು ನೀಡುವ ಮೂಲಕವಾಗಿ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಗಾಸಿಯನ್ನು ನೀಡಿರುವಂಥ, ನಿಂದನೆಯ ಮಾತುಗಳನ್ನು ಆಡಿದಂಥ ವ್ಯಕ್ತಿಗಳಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು. ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಇದು ಎಲ್ಲ ನಮ್ಮೆಲ್ಲರ ಒತ್ತಾಯ ಹಾಗೂ ಎಲ್ಲರ ಧ್ವನಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಭಜನಾ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದಂಥ ಚಂದ್ರಶೇಖರ ಸಾಲಿಯನ್ರವರಿಗೆ ಮಾತಿಗಾಗಿ ವೇದಿಕೆ. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ತರೆತಗ್ಗಾದ ಭಕ್ತಿಡು ನಮಿಸೊಂದು ವೇದಿಕೆರಿ ಪ್ರಂಚನ ಮಾತ ಗಣ್ಯರ್ನಕ್ಲೆ ಎದುರು ಪ್ರಂಚನ ಭಜಕ ಸಹೋದರ ಸಹೋದರಿನಕ್ಲೆ ಅದೇ ರೀತಿ ವಿವಿಧ ಸಂಘಟನೆದ ಮಾತ ಪದಾಧಿಕಾರಿನಕ್ಲೆ ಮಾತ ಈ ಪ್ರಂಚನ ಗಣ್ಯರ್ನಕ್ಲೆ ಬಹುಶಃ ಇನಿ ನಮ್ಮ ಒಂಜಿ ಸೇರ್ದನಚ್ಚಿ ಒಂಜಿ ಸಂದರ್ಭ ಒವೊಂದು ಯೋಚನೆ ಮಲ್ತಂದಾಂಡ ನಂಗೆ ನಮ್ಮ ಸಮಾಜಗೂ ಆಪುನಂಚಿನ ಒಂಜಿ ಅನ್ಯಾಯದ ವಿರುದ್ಧ ಹೋರಾಟ ಮಲ್ಪಡು, ನಮ್ಮ ಸಮಾಜಗೂ ನಮ್ಮ ಸಹೋದರಿನಕ್ಲಿಗೆ ಆಪುನಂಚಿನ ಒಂಜಿ ಅನ್ಯಾಯದ ವಿರುದ್ಧ ನಮ್ಮ ಹೋರಾಡು ಪನ್ಪುಣ ಐಕೆ ಸರಿಯಾದ ನ್ಯಾಯ ದೆತ್ತುಕೊಡು ಪನ್ಪಂಚ ಉದ್ದೇಶವನ್ನು ದೀವೊಂದು ನಮ್ಮ ಇನ್ನು ಮುಲ್ಪ ಸೇರ್ದ ತಾಲೂಕು ಭಜನಾ ಪರಿಷತ್ ಅದೇ ರೀತಿ ಪುತ್ತೂರು ತಾಲೂಕದ ವಿವಿಧ ಸಂಘಟನೆಗಳು ಮಾತ ನಮ್ಮ ತಾಲೂಕದ ಭಜಕೇರ್ನಕ್ಲು ಅದೇ ರೀತಿ ಊರ್ದ ಮಾತ ಸಮಸ್ತ ಹಿಂದೂ ಸಮಾಜ ಬಾಂಧವ್ಯರ ಮಾತ ಒಟ್ಟು ಸೇರಿದು ನಮ್ಮ ಒಕ್ಕೊರಳ ಬೇಡಿಕೆ ಒಂಜೆ ಇಪ್ಪುನ ಎಂಚಿನಂದ ಪಣ್ಣದಾಂಡ ನಮ್ಮ ಧರ್ಮದ ನಮ್ಮ ಸಹೋದರಿನಕ್ಲಿಗೆ ನಮ್ಮ ಅಪ್ಪೆರ್ಲೆಗೆ ಭಜನೆ ಮಲ್ಪಂಚಿನ ಸಂದರ್ಭಡು ಭಜನೆಗೆ ಪೋಪಂಚಿನ ಸಂದರ್ಭಡು ಅತನ ಇನ್ನಿತರ ಸಂದರ್ಭಡು ಅವ್ಯಾಚವಾದ ನಿಂದನಾತ್ಮಕ ಶಬ್ದೋಡು ಪಾತೇರಂಚಿನ ವ್ಯಕ್ತಿ ಏರು ಆಯ ಎಕ್ಸ್ ಉಲ್ಲೇನಾ ದಾಯಂದು ಪನ್ನಾಗ ಎಂಗ್ಲು ಗೌರವ ಮಸ್ತ್ ಕೊರಿಯೋ ನಮ್ಮ ಗೌರವ ಕೊರ್ಪಣೆಗೆಲ್ಲ ಒಂಜಿ ಮಿತಿ ಉಂಡು.
ನಮ್ಮ ಬಗ್ಗೊಲಿ ಓಡೆ ಮುಟ್ಟ ಬಗ್ಗೊಲಿ ಪಂಡ ನೆಲ ಮುಟ್ಟ ಬಗ್ಗೊಲಿ ನೆಲದ ಜಾಸ್ತಿ ಬಗ್ಗರ ಸಾಧ್ಯ ಇಜ್ಜಿ ಅಂಚೆ ಎಪ್ಪನಾಗ ಇನ್ನು ಏರು ನಮ್ಮ ಅಪ್ಪೆರ್ಲೆಗೆ ನಮ್ಮ ಸಹೋದರಲೆಗೆ ಏರಿನಿ ಅವಮಾನ ಆಪನಂಚಿನ ರೀತಿಡು ಇನ್ನು ಅಕಲು ಒಲ್ಪಲ ಪೋನಾಗ ಅಕಲೆ ಒಂಜಿ ಬೇತೆ ಒಂಜಿ ರೀತಿ ತೂಪನಂಚಿನ ವ್ಯವಸ್ಥೆಯನ್ನು ಸೃಷ್ಟಿ ಮಲ್ಪರ ಏರಡು ಕಾರಣಕರ್ತ ಆಯ್ನಂಚಿನ ಎಕ್ಸ್ ಉಲ್ಲೆನ ಆಯಾಗ ಸರಿಯಾಯಿನ ಶಿಕ್ಷೆ ಅವಡು ಆಯನ ವಿರುದ್ಧ ಕಾನೂನಾತ್ಮಕ ಕ್ರಮ ತೆಗೆದುಕೊಂಡು ಬಂದ ಉದ್ದೇಶವನ್ನು ನಮ್ಮ ಒಂದು ಮುಲ್ಪ ಸೇರ್ದ ಭಜಕ ಬಂದುಲೆ ಇನ್ನು ಭಜನೆ ವಾರೀತಿ ಆ ಒಂದು ಬಂದ ನಮ್ಮ ಬೇತೆ ಬೇತೆ ಅದು ಪಡೊಂದು ಇತ್ತೆ ತಾನೇ ಸಹೋದರಿ ಪಂಡೇರು ಅಧ್ಯಕ್ಷರು ಪಂಡೇರು ನಂಗೆ ಮಾತ ಗೊತ್ತುಂಡು ನಮ್ಮ ಭಕ್ತಿನ ಮಲ್ಪಂಚಿನ ಭಜನೆ ಏತೋ ಕಾಲೋದಿಂಚಿ ಗಥ ಕಾಲೋಡು ಬತ್ತನಂಚಿನ ಈ ಭಜನೆ ಭಕ್ತಿಡು ಶ್ರದ್ಧೆ ನಮ್ಮ ಮಲ್ತೊಂದುಲ್ಲ ಇನಿ ಒಂಜಿ ಇಲ್ಲಲು ದಾರೊಂಜಿ ಕಾರ್ಯಕ್ರಮ ಇತ್ತಂದಾಣ ಅಲ್ಪ ಡಿಜೆದ ಸೌಂಡ್ಗೂ ಬರಿತಾ ಇಲ್ಲದೊಂಜಿ ಬಾಲೆ ಅಲ್ಪ ಇಲ್ಲಿಯ ಬಾಲೆಗೆ ಅಪ್ಪೆ ಪೇರು ಕೊಡ್ದು ಜಪ್ಪಡದಿತ್ತನ ಆ ಬಾಲೆದ ತಿಗಲೆಡ್ ಡಬಾ ಡಬಾ ಅಂದು ಬೊಟ್ಟೊಂದು ಇತ್ತಂಚಿನ ಸಂದರ್ಭ ದಾಯ ಪಣ್ಣಗ ಆ ಡಿಜೆದ ಸೌಂಡ್ ಆತ ಜೋರುಡಿತ್ತದು ಆ ಬರಿತಾ ಇಲ್ಲ ಜಪ್ಪಡಂಚಿನ ಅಪ್ಪೆ ಆ ಬಾಲೆ ಜಪ್ಪಡಂಚಿನ ಅಪ್ಪೆ ಯೋಚನೆ ಮಲ್ಪಿದ್ರೆ ಎನ್ನ ಬಾಲೆಗೆ ಎಂಚಿನ ಸಮಸ್ಯೆ ಆಪಣ ಈ ಶಬ್ದದ ಮುಖಲೆಗೆ ಪೋತೆ ಏನು ಎಂಚ ಬಂದ್ಬಿಡ ಅಂತ ಬಂದು ಸಮಯ ಇತ್ತಂಡು ಆಂಡ ಇನಿ ಕ್ರಮೇಣ ನಮ್ಮ ಈ ಭಜನೆದಾದ ಅವು ಬದಲಾವಣೆ ಒಂದು ಬತ್ತಂಡು ದಾ ಎಂದು ಪಣ್ಣಗ ಇನಿ ಭಜನೆ ಸತ್ಯನಾರಾಯಣ ಪೂಜೆ ಆದಿಪ್ಪು ಅಲ್ಪಂಜಿ ಮದರಿಂಗಿ ಆದಿಪ್ಪು ಆತಂದಾಂಡ ಧಾರ್ಮಿಕ ಈ ನಮ್ಮ ಇಲ್ಲೋಕೆಲ್ಲ ಆತನ ಬೇತೆ ಈ ಓಡೆ ಮುಟ್ಟ ಬಂಡ ಇನಿ ದೈವಲ್ನ ಕಾರ್ಯಕ್ರಮ ಆಪುಂದಾನ ಅಲ್ಪ ಭಜನೆ ಆಪಣಂಚಿ ವ್ಯವಸ್ಥೆ ಆಂಡು ಈ ಭಜನೆದಾದ ಇನಿ ಏತೋ ಇಲ್ಲಲ್ಲ ಆ ಒಂಜಿ ಜೋಕ್ಲೆಗೆ ಆಪಣಂಚಿನ ಎಲ್ಲೇ ಒಂಜಿ ವಿಚಾರ ಬಂಡ ಆ ಜೋಕ್ಲೆಗೆ ಮಾನಸಿಕವಾದ ಹಿಂಸೆ ಆಪಣ ಒಂಜಿ ತಡಿಪಣಂಚಿನ ಶಕ್ತಿ ನಮ್ಮ ಈ ಭಜನೆಗೆ ಬತ್ತುಂಡು ದುಂಬುಡು ದಿಂಚಿ ನಮಕೇನೊಂದುಲ್ಲ ನಂಗೆ ಮಲಗಿ ಪಾಡಲು ಕುಳಿತು ಕೇಳುವನು ಕುಳಿತು ಪಾಡಲು ನಿಂತು ಕೇಳುವನು ನಿಂತು ಪಾಡಲು ಕುಣಿದು ಕೇಳುವನು ಕುಣಿದು ಪಾಡಿದರೆ ಭಗವಂತನುಲಿವನೊಂದು ಈ ಒಂದು ಧ್ಯೇಯ ವಾಕ್ಯನದು ಈ ಒಂದು ನಮ್ಮ ಭಜನೆ ನಿತ್ಯ ನಿರಂತರ ಬದಲಾವಣೆ ಒಂದು ಬರ್ತಂಡು ಫಸ್ಟ್ಗೆ ನಮ್ಮ ಸುರುಕು ನಮ್ಮ ಜೋಕಲಾದಿಪ್ಪ ನಮ್ಮ ಜೆತ್ತೊಂದು ಭಜನೆ ಮಲ್ತೊಂದಿತ್ತ ಐದು ಬುಕ್ಕ ನಮ್ಮ ಅಲಕ್ಕದೊಂತೆ ನಡಪರಾಣಗ ನಮ್ಮ ಕುಲ್ಲದ ಭಜನೆ ಮಲ್ಪರ ಪ್ರಾರಂಭ ಮಲ್ತ ಐದು ಬುಕ್ಕ ನಂಗೆ ಚಲನಾವರಣ ಸರಿಯಾಂಡು ಐದು ಬುಕ್ಕ ಕಾಲ ಕ್ರಮೇಣ ಬದಲಾವಣೆ ಸ್ಥಿತಿ ಬಂದಾಗ ನಮ್ಮ ಭಜನೆ ನಲಿತದ ಕುಣಿಕೆದ ಮುಖಾಂತರ ದೇವಿಯ ನಮ್ಮ ಒಲಿಯೋಡು ಪಂಡ್ ಮುಂಜಿ ಉದ್ದೇಶ ಭಜನೆ ಮಲ್ತೊಂದು ಬತ್ತ ಅಂಚಿನ ಸಂದರ್ಭ ನಮ್ಮ ಈ ಭಜನೆ ನಮ್ಮ ಇಲ್ಲಲ್ಲ ಧಾರ್ಮಿಕತೆ ಜಾಸ್ತಿ ಆವಡೋದು ಪಂಡ್ ಮುಂಜಿ ಉದ್ದೇಶಡು ನಮ್ಮ ಹಲವಾರು ಸಂಘಟನೆ ಮಾತ್ರ ಸೇರೊಂದು ಅಲ್ಪ ಅಲ್ಪ ಭಜನಾ ತಂಡವನ್ನು ರಚನೆ ಮಾಡ್ತಾರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಮುಖಾಂತರ ಕಮ್ಮಟೋತ್ಸವ ಪ್ರಾರಂಭ ಮಾಡಿ ಅಲ್ಪ ಅಲ್ಪ ತರಬೇತಿ ಭಜನೆಗೆ ಪ್ರಾರಂಭ ಮಾಡಿ ಇನ್ನು ರಾಜ್ಯದ ಸಾವಿರಾರು ಭಜಕೇರ್ನಕ್ಕೆ ಅಲ್ಪ ಅಲ್ಪ ಸೇರಿದ ಭಜನೆ ಮಲ್ತೊಂದು ಪ್ರತಿ ಇಲ್ಲಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಒರಿಪಂಚಿನೊಂಜಿ ನಮ್ಮ ಕಾರ್ಯ ಪ್ರಾರಂಭ ಮಾಡು ಈ ಭಜನೆಗೆ ಒಂಜಿ ಆಕರ್ಷಿತರಾದ ನಮ್ಮ ಭಯ ಭಕ್ತಿದ ಮಲ್ಪಂಚಿನ ಭಜನೆ ನಮ್ಮ ಅಕ್ಕನಕಲು ನಮ್ಮ ತಂಗಡಿಯರು ನಮ್ಮ ಅಪ್ಪೆರಲು ನೆಕ್ ಕೈ ಜೋಡಿಸಾಯರು ನಂಗೆ ಅಂಚಾದ ಇನಿ ಭಜನೆದ ಮಹತ್ವ ಓಡೆ ಮುಟ್ಟ ಬಂಡ ಇಡೀ ರಾಜ್ಯ ಅಂತ್ಯ ಭಜನೆ ಆದ ಅಲ್ಪ ಅಲ್ಪ ಇನಿ ಸಾವಿರಾರು ನಮ್ಮ ಮಾತೆಯರ ನಕಲು ಸೇರಿದ ಭಜನೆ ಮಲ್ತೊಂದಲೇರು ಇಂದೇನು ಕೆಲವುದಕ್ಕಲಿಗೆ ತುವರ ಆವಂದೆ ಇಂದೇಕ ಕೆಲವು ಪಿತೂರಿಲು ನೆತ್ತ ಪಿರಾವಡು ಬರ್ತದೆ ಇಂದೇತ ಮುಖಾಂತರ ಏರಣಾನ್ಲ ಒಂಜಿ ಎದುರು ಬುಡೋಡು ಮುಂಜಿ ಉದ್ದೇಶವನ್ನು ಕೆಲವು ದಕ್ಕಲಿದೆ ಈ ಒಂದು ಒರಿಯರಣೆ ಎದುರು ಬುಡ್ರ ಪ್ರಾರಂಭ ಮಲ್ಪಂಚಿನ ಸಂದರ್ಭ ಬತ್ತಂಡು ಕೆಲವು ವರ್ಷದ ದುಂಬೆ ಒಂಜಿ ಇಂಚಿನ ಒಂಜಿ ವಿಚಾರಣ ಆ ಎಕ್ಸ್ ಪಂಡೆ ಅಂಚಿನ ಸಂದರ್ಭಡು ಕೆಲವು ಸರಿ ಪ್ರತಿಭಟನೆ ಲಾಂಡು ಐದು ಬುಕ್ಕ ನಮ್ಮ ಅಕ್ಕ ಬಣ್ಣಂಚಿನ ನಮ್ಮ ಮರತ್ತು ಬುಡಿಯೋ ಒಂದು ದಾದಾನ ಬಣ್ಣಗ ಹೊರ ದೈ ನಡ್ ನಾವು ದೈ ಚೂರು ಕೊಡಿಪ್ನಾಗ ಐಕೊರ ನೀರು ಮೈತು ನಾವು ಬೆಚ್ಚ ನೀರು ಮೈತು ಬಿಡ್ನಲ್ಲ ಅವು ಅಡೆಗೆ ಅರತದ ಪಿರವು ದಯ್ಯ ಮರ ಒಂದು ಬರ್ತದೆ ಇನಿ ಅವೇತನೇ ಒಂಜಿ ನಮ್ಮ ಆಣಿ ಬುಡ್ನಂಚಿನ ಪ್ರತಿಫಲ ಇನ್ನಿದಾದ ಬಂಡ ಇನಿ 1 ಲಕ್ಷ ಅವಲ ಸರಿಯಾದ ಸಂಖ್ಯೆ ಕೊಡ್ದು ಪಂಪಂಚಿನ ವಿಷಯ ಬರ್ತದೆ 1 ಲಕ್ಷ ಸಹೋದರನಕ್ಲೆಗೆ ಅವ್ಯಾಚ ಶಬ್ದೋಡು ಪಾತೇರಿರು ಅಪ್ಪಣ ಯಾನು ಪಣ್ಣಂಚಿನ ಯಕ್ಷಡಕ್ಕೇನುವೆ ಅಪ್ಪೆನ ಬಂಜಿಡ್ದು ಬತ್ತನಂಚಿನ ಎಕ್ಸ್ 9 ತಿಂಗಳು ಅಪ್ಪೆನ ಬಂಜಿಡ್ ಎತ್ತನಂಚಿನ ಎಕ್ಸ್ ನಿನ್ನ ಇಲ್ಲಲ್ಲ ಆ 1 ಲಕ್ಷಡು ಸೇರ್ನಂಚಿನ ಜನಕರು ಉಳ್ಳೇರ ಯೋಚನೆ ಮಲ್ಪು ಆಂಡ ತಪ್ಪಾದಲ ಯಾನು ಒಂಜಿ ವಿಚಾರ ಬನ್ಪೆ ಎಂಕ್ಲು ಒವೇ ಉದ್ದೇಶ ಇಜ್ಜಿ ಎಕ್ಸುವರಿ ಪಂಡೆ ಬಂಡದು ಆ ಇಲ್ಲದಕ್ಲಿಗೆ ಒವೇ ರೀತಿ ಅವ್ಯಾಜ ಶಬ್ದ ಆತನ ಇನ್ನಿತರ ಶಬ್ದ ಎಂಕ್ಲು ಪಾತಿರ್ಜೋದು ಏಪಣ್ಣ ಎಂಕ್ಲು ಭಜಕೇರ್ನಕ್ಲು ಆಂಡ 1 ಲಕ್ಷ ಜನಕುಲಿನ ಶಾಪ ತಟ್ಟಂದಾನ ಮಾತ್ರ ಯೋಚನೆ ಮಲ್ಪು ಎಕ್ಸ್ ಅವು ನಿಕ್ ಮಾತ್ರ ನಿನ್ನ ಇಲ್ಲದಕ್ಲಿಗತ್ತೆ ನಿಕ್ ಮಾತ್ರ 1 ಲಕ್ಷ ಸಹೋದರನಕಲ್ನ ಶಾಪ ತಟ್ಟಂದಾಂಡ ಆ 1 ಲಕ್ಷ ಸಹೋದರನಕಲ್ನ ಅಪ್ಪೆನಕಲ್ನ ಶಾಪ ತಟ್ಟಂದಾಂಡ ಆ 1 ಲಕ್ಷ ಜೋಕ್ಲೆನ ಇಲ್ಲದಕ್ಲ ಬರ ಶಾಪ ತಟ್ಟಂದಾಂಡ ನಿಕ್ ಮಾತ್ರ ಶಾಪ ತಟ್ಟು ನೆತ್ತ ಪ್ರತಿಫಲ ಒಂಜಿ ದಿನ ಖಂಡಿತ ನಮ್ಮ ಮಾತೆರ್ನ ಎದುರು ಬರ್ಪುಂಡು ಏರು ನಮ್ಮನ್ನು ಭಜನೆಗೆ ಬೋಪಣಂಚಿನ ನಮ್ಮ ಸಹೋದರನಕ್ಲಿನ ಮಾತ ಅವತ್ತಿನ ಹಿಂದೂ ಸಂಘಟನೆಗಳಿಗೆ ಮಾತ್ರ ಎಂಚಿನ ಕಟ್ಟದು ಕೊಡ್ದು ಎಂಚಿನ ಅವ್ಯಾಸ ಶಬ್ದಗಳು ಪಾತೆರಂಚಿನ ವ್ಯಕ್ತಿ
ಖಂಡಿತವಾದ್ಲ ದೇವೇರ್ ಮಹಾಲಿಂಗೇಶ್ವರ ದೇವೇರ್ ಮುಲ್ಪ ಇತ್ತೇರ್ನಾಂಡ ಒಂಜತ್ತನ ಒಂಜಿ ದಿನ ಆಯೆ ಮರಳು ಬತ್ತದು ಭಜನೆ ಮಲ್ತೊಂದು ಊರು ತಿರುಗುವಂಚಿನ ದಿನ ಬರ್ಪುಡು ಬಣ್ಣದ ಯಾನು ಖಂಡಿತ ವಿಶ್ವಾಸೋಡ ಬನ್ಪೆಯಾನು ಆತೆ ಅತ್ತು ನಾನೊಂಜಿ ಅಕ್ಕ ಪನ್ಲೆಕೊನೆ ಭಜನೆ ಇದು ನಮ್ಮೊಟ್ಟಿಗೂ ಸೇರೋಡಾಯಿನ ಅಂಚಿನ ಒಂಜಿ ಸಹೋದರಿ ಭಜನೆ ಮಲ್ಪಣಂಚಿನ ಒಂಜಿ ಮಾತ ಸಹೋದರನಕ್ಲೆ ಬೆಂಬಲ ಅದು ಉಂಟು ನಮ್ಮ ಭಜನೆ ಮಲ್ಪಡೊಂದು ಪನ್ನಡ ಒಂಜಿ ಸಹೋದರಿ ಇನಿ ನಮ್ಮ ಭಜನೆಗೆ ಬೆಲೆ ಕಟ್ಟುನಂಚಿನ ಪರಿಸ್ಥಿತಿ ಬತ್ತಂಡ ಸಾರ್ವಜನಿಕ ಕ್ಷೇತ್ರ ಇಪ್ಪನಂಚಿನಕ್ಲು ವಾ ರೀತಿ ಬೋಡು ವಾ ಸಮಯಡು ವಾ ರೀತಿ ಪಾತೆರಡು ನೆತ್ತ ಯೋಚನೆ ಇಜ್ಜಂದೆ ಪೋಂಡ ಇನಿ ಭಜನೆ ಮಾರ್ಗೋಡು ಮಲ್ತಂದು ಬೋಪಣ ತಪ್ಪೊಂದು ಪಂಡೊಂದುಲ್ಲೇರು ಅಂಚಂದಾಂಡ ಭಜನೆಗೆ ನಿಕಲ್ನ ವಿರೋಧ ಯಾನು ಒತ್ತೋನ್ವೆ ಭಜನೆಗೆ ವಿರೋಧ ಮಲ್ಪನಾಗ ನಾಲೆಗೆ ಬೀಗಬಾರ್ದು ಜಿ ನಿಕಲ್ನ ಅವೇ ಪಬ್ಬುಡು ಮೂಂಕು ಮುಟ್ಟ ಪಡ್ದು ರಾತ್ರಿ ಅರ್ಧ ಡ್ರೆಸ್ ಪಾಡ್ದು ನಲಿಪ್ರಕ ನಿಕಲ್ನ ನಾಲೆಗೆ ತಾನೆ ಬೀಗಬಾರ್ದಿತ್ತಂಡ ಅವೇ ಸಹೋದರನಕ್ಲು ಮೂಂಕು ಮುಟ್ಟ ಪರ್ದು ಏರೇರು ನಾವು ಗಾಡಿ ಇಡ್ಬೋದು ಅಕ್ಲೆ ನಲ್ಪ ಕೊಚ್ಚಿದ್ದು ಫ್ರಿಜ್ ದಿನಾಗ ಇಕ್ಕ ಪಾತ್ರ ನಿಕ್ಲಿಗೆ ತಾನೆ ಸಾಕತ್ತು ಏರೆಗ್ಲ ತಾಕತ್ತಿಜ್ಜಾಂಡ ಅಪಣ ನಿಕ್ಲಿಗೆ ಭಜನದ ಮಿತ್ತು ಮಾತ್ರ ದಾಯಿಗೆ ನಿಕ್ಲಿಗೆ ಆತಗೆ ಅವ್ಯಾಜ ಶಬ್ದ ಪಾತ್ರ ಹಂಚಿನ ವ್ಯವಸ್ಥೆಗೆ ನಿಕ್ಲಿಗೆ ಕೈ ಬಾಡೊಂದುಲ್ಲಾರು ಮಹಿಳೆಯರು ಮೆರವಣಿಗೆ ಮಲ್ಪನಾಗ ಮಾರ್ಗೋಡು ಜೆಪ್ಪಲಿ ಐಕ್ಯ ಸಹಕಾರ ಉಂಡು ಅವು ನಮ್ಮ ಸಭ್ಯತೆನಾ ಅವು ನಮ್ಮ ಸಂಸ್ಕೃತಿಯ ಬಬಣ ಭಜನೆ ಮಲ್ಪನ ಸಂಸ್ಕೃತಿ ಹತ್ತು ಭಜನೆ ಮಲ್ತೊಂದು ದೇವರ ಸ್ಮರಣೆ ಮಲ್ತೊಂದು ಅಕ್ಲ ಭಕ್ತಿ ಇಡ್ಬೋಪನ ನೆನ್ನ ನಿಕ್ಲು ತಪ್ಪೊಂದು ಮನ್ಪರ್ನಾಂಡ ನಿಖಲ್ ಪ್ರಥಮವಾದ ಯೋಚನೆ ಮಲ್ಪಲೆ ನಿಖಲ್ನ ಮನೋಸ್ಥಿತಿ ವಾ ರೀತಿ ಉಂಡು ಪ್ರಥಮವಾದ ನಿಖಲ ಮನಸ್ಥಿತಿ ನಿಖಲ್ ಬದಲಾವಣೆ ಮಲ್ಪಲೆ ಏರೆ ಆ ದುಪ್ಪಾಡು ಈತಿನೇಟ ಪನ್ನಂಚಿನ ವಿಚಾರದ ಬಗ್ಗೆ ಅತ್ತಂದೆ ನನಮಿತ್ತಗು ಭಜನೆದ ಬಗ್ಗೆ ಭಜನೆದ ಏರ್ನ ಮಿತ್ತೆ ಆವಾಡು ಮಹಿಳೆಯರನ ಬಗ್ಗೆ ಆವಾಡು ಆತನ ಸಹೋದರನಕ್ಲ ಬಗ್ಗೆ ಆವಾಡು ಭಜನದ ವಿಷಯ ಒವೇ ಸಂಘಟನಾ ವಿಷಯ ಬರಡು ನನ್ನ ಭಜನೆ ಮಲ್ಪನಂಚಿನ ಭಜಕ್ಕೆ ನಕ್ಲು ಖಂಡಿತವಾದ ಕೈ ಕಟ್ಟದ ಕುಲುಜೇರು ಆಂಡ ಎಂಕ್ಲು ಒವೇ ಒಂಜಿ ವಿಚಾರ ಮಲ್ತನಲ್ಲ ಕಾನೂನಾತ್ಮಕವಾದ ಕಾನೂನಿಗೆ ಗೌರವ ಕೊಡ್ತೀವಿ ಆ ವಿಷಯಗಳ ಜಪ್ಪೊಂದು ಮಂಜಿ ವಿಚಾರನು ಸ್ಪಷ್ಟವಾದ ಈ ವೇದಿಕೆ ಕೊರೊಂದುಲ್ಲೆ ಪಾತೆರಿಯರ ಭಜಕೆರೆಗೆ ತೀರಂದೆ ಅತ್ತು ನಿಖಲ್ ಪನ್ನೆಕ್ ನಿಖಲ್ 10 ಪಟ್ಟು ಜಾಸ್ತಿ ಪಂಚಿನ ವಿಚಾರ ಭಜಕೆರೆಡು ಉಂಡು ಆಂಡ ನಿಖಲೆಗಲ ಭಜಕೆರೆಗಲ ವ್ಯತ್ಯಾಸ ಉಂಟು ಮಲ್ಪನೆ ಯೋಚನೆ ಮಲ್ಪಲೆ ಇನ್ನು ಬಹುಶಃ ಪುತ್ತೂರು ತಾಲೂಕು ಸುಮಾರು ದಿನೋರ್ದು ಬೊಕ್ಕ ಇನ್ನು ಕಾರ್ಯಕ್ರಮ ಮಲ್ತ ಇಪ್ಪೇರು ದಾಯಿಗೆ ಈತ ಲೇಟ್ ಆದ ಕಾರ್ಯಕ್ರಮ ಮಲ್ತೇರು ನೆತ್ತ ಯೋಚನೆ ನಿಖಲೆಗಿಜ್ಜಿ ಬಹುಶಃ ಸಂಘಟಕರನಕ್ಲೆಗೆ ಉಂಡು ದಾಯಿಂದ ಪನ್ನಾಗ ಹಿಂದೇನೆ ಎಂಕಲು ನಿತ್ಯ ನಿರಂತರವಾದ ನೆನಪದಿ ಒಂದು ನಿಖಲ್ ಪಾತ್ಯರಂಚಿನ ವಿಚಾರನು ಎಂಕಲು ನಿಖಲ್ ಪಾತ್ಯರ್ನ ಒಂಜಂಜಿ ವಾರೋಡೆ ಈ ವಿಚಾರ ಎಂಕಲು ಸ್ಪಷ್ಟ ಮಲ್ತಂದಾಣ ನಿಖಲ್ ಯೋಚನೆ ಮಲ್ಪಾರ ಎಂಕಲು ಮರತ ಬಂಡದು ಐಕತ್ತು ಅಲ್ಪ ಈ ಕಾರ್ಯಕ್ರಮ ಆ ಒಂದುಂಡು ಎಂಕಲು ನಿತ್ಯ ನಿರಂತರವಾದಿಂಚಿನ ಕಾರ್ಯಕ್ರಮ ಮಲ್ಪೊಂದು ಒಂಜಿ ಉದ್ದೇಶ ಹೊಂದಿ ಒಂದು ಮಾತೇರಿಗಳ ನಮ್ಮ ಹಿಂದೂ ಸಂಘಟನೆ ಒಟ್ಟು ಮಲ್ತದು ಇಂಚಿನಕ್ಲೆಗೆ ನಮ್ಮ ಸರಿಯಾದ ಒಂಜಿ ಉತ್ತರ ಕೊರಡು ಬಣ್ಣ ಒಂಜಿ ಉದ್ದೇಶ ಹೊಂದಿ ಒಂದೇ ಐಕೆ ಇನಿತ ದಿನ ಸರಿಯಾದ ಒಂಜಿ ದಿನ ನಿರ್ಧಾರ ಮಲ್ತೇರು ಭಜಕ ಬಂದುಲೆ ನಮ್ಮ ಗಮನದ ಒಂಜಿಪ್ಪಡು ನನಮಿತ್ತುಗಳ ಏರಾಂಡಲ ನಮ್ಮ ಭಜನೆದ ವಿಚಾರೋಡು ಅಥವಾ ನಮ್ಮ ಸಹೋದರನಕ್ಲ ವಿಚಾರ ನಮ್ಮ ಸಂಘಟನೆದ ವಿಚಾರೋಡು ಒವೇ ವಿಚಾರೋಡು ಏರೇ ನೆಕ್ಕ ನಂಗೆ ವಿರೋಧ ಬತ್ತ ನಮ್ಮ ಖಂಡಿತ ಒಗ್ಗಟ್ಟಾವಡು ಆಂಡ ಒಂಜಿ ಇನಿ ಬಹುಶಃ ದರ್ಬೇರ್ದು ಇಡಮುಟ್ಟ ಭಜನೆಡ್ ಕಾಲಿಕಾರ್ಡ್ ಬತ್ತನಂಚಿನ ಮಾತ ಸಹೋದರನಕ್ಲೆಗೆ ಯಾನ್ ಅಭಿನಂದನೆ ಸಲ್ಲಿಸ ಒಂದು ನಿಖಲ್ನ ಪರವಾದ ಏರಿ ಇನಿ ಬತ್ತದ ಜೀರ ಬರೋಳೊಂದು ಇತ್ತನಕ್ಲ ಕಾರಣಾಂತರ ಬರಂದೆ ಕುಲ್ಲಿಯರ ಅಕ್ಕಲೆಗೊಂಜಿ ಯಾನು ಮುಲ್ಪರ್ದ ಸಂದೇಶ ಕೊರ್ಪೆ ಏರು ಇನಿ ಬರಂದೆ ಕುಲ್ಲಂಚಿನ ಭಜಕೆರ್ನ ಕುಲ್ಲೆರ ಅಕಲ ಇಲ್ಲದ ಕುಲ್ಲೆರ ನಿಖಲ್ ಯೋಚನೆ ಮಲ್ಪಲೆ ಇಲ್ಲದ ಕುಲೊಂದು ನಿಖಲೆಗೋಸ್ಕರ ನಿಖಲ್ನ ಇಲ್ಲದ ಪೊನ್ನು ಜೋಕಲೆಗೋಸ್ಕರ ನಿಖಲ್ನ ಇಲ್ಲದ ಅಪ್ಪೆರ್ಲೆಗೋಸ್ಕರ ಅಕಲ್ನ ಸುರಕ್ಷತೆಗೋಸ್ಕರ ಅಕಲೆಗೆ ಕಾನೂನಾತ್ಮಕವಾದ ನ್ಯಾಯ ಒದಗಿಸದು ಕೊರಡೊಂದು ಬಣ್ಣ ಉದ್ದೇಶಗೋಸ್ಕರ ಇನಿ ಬತ್ತಿನಂಚಿನ ಮಾತ ಭಜಕೆರ್ನ ಅಲ್ಪ ದಿನಮಟ ಕಾಲಿಕಾರ್ಡ್ ಭಜನೆ ಮಲ್ತೊಂದು ಬತ್ತಿರದ ಬಣ್ಣ ನಿಖಲೆಗೆ ನೆನಪಿಪ್ಪಡು ದೇದಿದ್ದು ಭಜನೆದ ವಿಷಯಡು ಬಣ್ಣಗ ಒವೇ ವಿಚಾರಡು ಬತ್ನಾಳು ನಿಖಲು ಮಹತ ಸಹಕಾರ ಕೊರಲೆ ಬಹುಶಃ ಇನ್ನು ಬರಂದೆ ಪರಿ ಯಾವ ನಿಖಲು ಆಂಡ ಎಂಕಲೋ ಇನ್ನು ಬತ್ತಂದಾನ್ಲ ಬತ್ತ ಜರ್ನಾನ್ಲ ಏಪಲ ನಿಖಲಿನ ಬುಡ್ದು ಪಾಡ್ಜ ಬಹುಶಃ ಕಾರಣಾಂತರ ಬರಂದಿತ್ತಾರನಲ್ಲ ನಮ್ಮೋಲೈದ ಒಗ್ಗಟ್ಟಿನ ಹಾಳಾವನ್ ಲೆಕ್ಕ ನಮ್ಮ ಮಾತ ಒಗ್ಗಟ್ಟು ಮಲ್ತೊಂದು ಪೋಯಿ ದಯಬಂಡ ಇನ್ನು ಒವೇ ರೀತಿದ ನಂಗೆ ಭಜನೆಡೆ ಜಾತಿದ ವಿಚಾರಗಳು ಇಜ್ಜ ಇನ್ನು ಜಾತಿದ ವಿಚಾರಡು ಬೇತೆ ಬೇತೆ ವಿಚಾರಣ ಕೊಂಡು ಬೋದು ಜಾತಿ ನೀವು ಪೊಡಿ ಮಲ್ತದೆ ನಮ್ಮ ಭಜನೆನ ಹಾಲು ಮಲ್ಪೊಡು ಒಂಜಿ ಉದ್ದೇಶ ಹೊಂದಿ ಒಂದಿರು ಅತ ನನ್ನ ಮಿತ್ತಿಗೆ ಬೇತೆ ವಿಚಾರಗಳು ನಂಗೆ ಇಂಚಿನ ಅಡೆತಡೆಲ್ಲ ಬರು ಓವೇ ಅಡೆತಡೆ ಬತ್ತನಾನ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಂಜಿ ಉದಾಹರಣೆ ನಮ್ಮದಿ ಒಂದು
ಸಂಘೇ ಶಕ್ತಿ ಕಲವು ಯುಗೆ ಎನ್ನುಂಡು ದೇವನ ಕಲಿಯುಗಳು ಸಂಘಗಿತ್ತನಂಚಿನ ಸಂಘಟನೆಗಿತ್ತನಂಚಿನ ಶಕ್ತಿ ಬೇತ ವೈಕಲ್ ಐತಿ. ಅದಕ್ಕೋಸ್ಕರ ನಮ್ಮ ಸಂಘಟನಾತ್ಮಕವಾದ ನಮ್ಮ ಮಾತೆ ಲೌಕಟಾಕ ಬಹುಶಃ ತಾಲೂಕುಗಳು ಹಲವಾರು ಅಲ್ಪ ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ಪ್ರತಿಭಟನಾ ಸಭೆ ಮಂತದೆ ರಾಜ್ಯಪಾಲನೆ ನಿಂತ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಮನವಿ ಕೊಡುವುದಿಲ್ಲ. ಅದೇ ರೀತಿ ಮುಲ್ಪರ ಬಹುಶಃ ಎಲ್ಲೇ ರಾಜ್ಯಪಾಲರಿಗೆ ನಮ್ಮ ಮಾತೆನ ಪರವಾದ ಮನವಿ ಕೊಡುಂಡು ಕಡೆಗಾದ ಪಿರೋರಯಾನ್ ಏರು ಭಜನೆದ ಬಗ್ಗೆ ಅಥವಾ ಹಿಂದೂ ಸಂಘಟನೆ ಬಗ್ಗೆ ಅವಹೇಳನಕಾರಿಯಾದ ಪಾತ್ಯರ ಅವೇನು ಖಂಡಿತವಾದ ಮಾತೆನ ಪರವಾದ ಖಂಡಿಸಬಹುದು. ಅಕ್ಕಲಿಗೆ ಸರಿಯಾದ ಕಾನೂನಾತ್ಮಕ ಅಗಲಮಿತ ಕ್ರಮ ತೆಗೆದುಕೊಂಡು ಪೊಲೀಸ್ ಇಲಾಖೆಯನ್ನ ಯಾರು ಒತ್ತಾಯ ಮಾಡ್ತದ್ದು ಐತೊಟ್ಟುಗು ತಾಲೂಕುದ ಶಾಸಕರಿಗೆಲ್ಲ ಈ ಮುಖಾಂತರ ವಿನಂತಿ ಮಾಡ್ತದಲ್ಲ ಇಂಚಿನ ಏರೇ ವ್ಯಕ್ತಿಯಾದ ಉಪ್ಪಾಡು ಏರೇ ಒಂಜಿ ಸಂಸ್ಥೆಯ ಕೆಲಸ ಮಾಡ್ತದೆ ಇಪ್ಪಾಡು ಅಕ್ಕಲೇ ನಮಗೆ ನಿರ್ದಾಕ್ಷಿಣ್ಯವಾದ ಕಾನೂನು ಕ್ರಮ ಕೈಗೆತ್ತೊಂಡ್ರಾಗ ತಾಲೂಕದ ಮಾತ ಬಜೆಟ್ ನೋಟು ಈರ್ಲ ಸಹಕಾರ ಕೊಟ್ಟು ಬಂದು ವಿನಂತಿ ಮಾಡ್ತೊಂದು ಪಾತ್ಯರ ಅವಕಾಶ ಕೊಟ್ಟಿಗೆ ಧನ್ಯವಾದ ಸಲ್ಲಿಸೋದು. ಈ ಪುರ್ಲಕಂಠ ಲೇಸದ ಅಖೇಲದ ಪದ್ಯ ಸೊಲ್ಮೆ ಸಂದಾಯಿತ ನಡಪದ ಕೊರ್ಪೆರು ಭಜನಾ ಪರಿಷತ್ ಕಾರ್ಯಾಂತರೈನ ಡಾಕ್ಟರ್ ಗೋಪಾಲಕೃಷ್ಣ ಅಂಬೇರು. ಆತ್ಮೀಯ ಎಲ್ಲ ಗೌರವಾನ್ವಿತ ಭಜಕ ವೃಂದದವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಬಂಧುಗಳೇ, ಭಜನಾ ಪರಿಷತ್ ಪುತ್ತೂರು ತಾಲೂಕು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ಮತ್ತು ಭಜಕರ ಸಹಕಾರದಲ್ಲಿ ಇಂದು ಯಶಸ್ವಿಯಾಗಿ ನಡೆದಂತಹ ಭಜಕರ ಸಮಾವೇಶದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪ್ರಸ್ತುತ ದಿನಗಳಲ್ಲಿ ಭಜನಾ ತಂಡಗಳ ಪ್ರಾಮುಖ್ಯತೆ ಹಾಗೂ ಪಾವಿತ್ರತೆಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಪ್ರಾಧ್ಯಾಪಕರಾದಂತಹ ಹರಿಣಿ ಪುತ್ತೂರಾಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಕ್ರಿಯರಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಭಜನಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಬೆತ್ತೋಡಿ ಇವರಿಗೆ ಪ್ರೀತಿಪೂರ್ವಕ ನಮನಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಇದರ ಜಿಲ್ಲಾ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಸರ್ ತಮ್ಮ ಕೂಡ ಪ್ರೀತಿಪೂರ್ವಕವಾದಂಥ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಧನ್ಯಕುಮಾರ್ ರೈ ಗೌರವಾಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉತ್ತಮವಾಗಿ ಮಾತನಾಡಿದಂತಹ ಚಂದ್ರಶೇಖರ್ ಸಾಲಿಯಾನ್ ರಾಜ್ಯಾಧ್ಯಕ್ಷರು ಭಜನಾ ಪರಿಷತ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸಂತೋಷ್ ಕುಮಾರ್ ಭಜನಾ ಪರಿಷತ್ ಸಮನ್ವಯ ಅಧಿಕಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಆತ್ಮೀಯ ಗೌರವಾನ್ವಿತ ಎಲ್ಲ ಹಿಂದೂ ಸಂಘಟನೆಗಳ ಪ್ರಮುಖರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಹಾಗೂ ಬೆಳಗಿನಿಂದಲೇ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಭಜನಾ ತಂಡಗಳ ಭಜಕ ವೃಂದದವರಿಗೆ, ಮಾತೆಯರಿಗೆ, ಮಕ್ಕಳಿಗೆ ಹಾಗೂ ಪುಟಾಣಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಪತ್ರಕರ್ತ ಬಂಧುಗಳಿಗೆ, ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸೂಕ್ತ ಬಂದೋಬಸ್ತ್ ಮಾಡಿ ಸಹಕರಿಸಿದಂತಹ ಪುತ್ತೂರು ಆರಕ್ಷಕ ಠಾಣೆಯ ಅಧಿಕಾರಿ ವೃಂದದವರಿಗೆ, ಆರಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕ ನಮನಗಳು. ಇಂದಿನ ಕಾರ್ಯಕ್ರಮಕ್ಕೆ ಸಭಾಂಗಣವನ್ನು ಒದಗಿಸಿಕೊಟ್ಟು ಸರ್ವ ರೀತಿಯ ಸಹಕಾರ ನೀಡಿದ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅರ್ಚಕ ನೌಕರ ವೃಂದದವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಉತ್ತಮವಾಗಿ ಹಾಡಿ ಯಶಸ್ವಿಗೊಳಿಸಿದಂತಹ ಹರಿಣಿ ಕರಣ್ ಇವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಪೂರಕವಾಗಿ ಬಾಯಾರಿದವರಿಗೆ ತಂಪು ನೀರಿನ ವ್ಯವಸ್ಥೆ ಮಾಡಿದ ಬಿಂದು ಮಿನರಲ್ ವಾಟರ್ನ ಹಾಗೂ ಲಕ್ಷ್ಮೀದೇವಿ ಬೆಟ್ಟ ಪುತ್ತೂರು ಇಲ್ಲಿನ ಆಡಳಿತ ಮಂಡಳಿ ಮತ್ತು ನೌಕರ ವೃಂದದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮೆರವಣಿಗೆಗೆ ಮೆರುಗು ನೀಡುವ ರೀತಿಯಲ್ಲಿ ವಾಹನ ವ್ಯವಸ್ಥೆ ಮಾಡಿದಂತಹ ಶಶಿಧರ್ ಇವರಿಗೂ, ಉತ್ತಮ ರೀತಿಯ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದ ಅಶ್ವಥ ಸೌಂಡ್ಸ್ ಕೆಮ್ಮ ಇದರ ಮಾಲಕ ಹಾಗೂ ನೌಕರರಿಗೂ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು.
ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದಂತಹ ಆತ್ಮೀಯರಾದಂತಹ ರಾಜೇಶ್ ಬನ್ನೂರು ಹಾಗೂ ಮೆರವಣಿಗೆ ವೇಳೆಯಲ್ಲಿ ಉತ್ತಮ ಧ್ವನಿಯೊಂದಿಗೆ ಸಹಕರಿಸಿದಂತಹ ನವೀನ್ ಕುಲಾಲ್ ಇವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂತಹ ನಮ್ಮ ಎಲ್ಲ ರಾಜಕೀಯ ಜನಪ್ರತಿನಿಧಿಗಳಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತವಾದಂಥ ಧನ್ಯವಾದವನ್ನು ನೀಡ್ತಾ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹ, ಉಳ್ಳಾಲ್ತಿ ಅಮ್ಮನ ದೇವರ ಅನುಗ್ರಹ ತಮಗೆಲ್ಲರಿಗೂ ಇರಲಿ ಅಂತ ಆಶಿಸ್ತಾ ತಮಗೆಲ್ಲರಿಗೂ ವಂದನೆಗಳು. ಹಲೋ. ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಶುಭವಾಗಲಿ ಎಂಬ ಹಾರೈಕೆ ನಮ್ಮೆಲ್ಲರದ್ದು. ಸಹಿ ಮಾಡಲಿಕ್ಕೆ ಯಾರಾದರೂ ಬಾಕಿ ಇದ್ದರೆ ದಯವಿಟ್ಟು ಸಹಿ ಮಾಡಿಕೊಳ್ಬೇಕು. ಅಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ಯಾರಾದರೂ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದರೆ ಅಥವಾ ಸ್ವೀಕರಿಸೋರು ಮತ್ತೊಮ್ಮೆ ಸ್ವೀಕಾರ ಮಾಡ್ಬೋದು. ಉಪಹಾರ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸ್ಬೋದು. ಮತ್ತು ಅಲ್ಲಿ ಸಹಿ ಮತ್ತು ತಮ್ಮ ಭಜನಾ ಮಂಡಳಿಗಳ ನೋಂದಾವಣೆ ಯಾರಾದರೂ ಮಾಡಲಿಕ್ಕೆ ಬಾಕಿ ಇದ್ದರೆ ಅವರು ಕೂಡ ನೋಂದಣಿ ಮಾಡಿಕೊಟ್ಟು ತಮ್ಮೊಟ್ಟಿಗೆ ಸಹಕಾರ ಮಾಡಬೇಕು. ಈ ಕಾರ್ಯಕ್ರಮ ಆರಂಭದಿಂದ ಇಲ್ಲಿವರೆಗೆ ತಮ್ಮೊಟ್ಟಿಗಿದ್ದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳ ಸಲ್ಲಿಸಿದ ಮುಂದೆಯೂ ನಿಮ್ಮ ಸಹಕಾರ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.